Namo Vishnupadaya Krishna Prishtaya Bhutale Srimate Bhakti Vedanta Swami Iti Namine Namaste Saraswate Deve Gauravani Pracharine Nirvishesha Shunyavadi Paschatyareshatarine Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaura Bhaktavrinda Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaura Bhaktavrinda Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaura Bhaktavrinda Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaura Bhaktavrinda Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaura Bhaktavrinda Jaya Shri Krishna Prabhu Nityananda Shri Advaita Gadadhar Srivasadi Gaura Bhaktavrinda Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaura Bhaktavrinda Hare Krishna 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 Hare 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 Rama Hare Rama 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 Hare 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 Krishna 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 Hare 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 Rama Rama Hare Hare Krishna 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 Hare 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 Rama Rama Rama
Jaya
Radha Govinda Radha Govinda Radha Jayo Gauranita Jayo Gauranita Gauranita Jayo Gauranita Jaya Gauranita 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 Jaya Gauranita Jayo Prabhupada Jaya Prabhupada Prabhupada Jaya Prabhupada Jaya Prabhupada 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 Jaya Prabhupada Nitai Gora Hari Bol Hari Bol Hari Bol Nitai Gora Hari Bol Nitai Gora Hari Bol Hari Bol Hari Bol Nitai Gora Hari Bol 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 Hari Om Namo Bhagavate Vasudevaya Om Namo Bhagavate Vasudevaya. Om Namo Bhagavate Vasudevaya Om Namo Bhagavate Vasudevaya. Om Bhagavate Vasudevaya Om Namo Bhagavate Vasudevaya. Narayana Namaskritam Deva Narottamam Saraswatim Vyasam Tato Jayam Virayet Tato Jayam Nashtaprayeshu Abhadreshu Ashtaprayeshu abhadreshu Devaya Nityam Bhagavadevaya Bhagavati Uttama Shloke Bhagavati Uttama Shloke Bhavati Bhaktir Bhavati Naisati ಶ್ರೀಮದ್ ಭಾಗವತ 2ನೇ ಸ್ಕಂದ ಏನು ಭಾವಾರ್ಥ ಓದಿದ್ವಿ ಅಂದ್ರೆ ಅದರ ವಿವರಣೆ ನೋಡೋಣ. ಹರೇ 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 ರಾಮ ಹರೇ ರಾಮ ರಾಮ ಪ್ರಚೋದಿತಾಯೇನ ಪುರಾ ಸರಸ್ವತಿ ವಿತನ್ವಥಾಜಸ್ಯ ಸತೀಂ ಸ್ಮೃತಿಂ ಹೃದಿ ಸ್ವಲಕ್ಷಣಾ ಪ್ರಾದುರಭೂತ್ ಕಿಲಾಸ್ಯತ ಸಮೇ ಋಷೀಣಾಂ ವೃಷಭ ಪ್ರಸೀದತ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನ ಹೃದಯದೊಳಗಿನಿಂದ ಅವನ ಶಕ್ತಿಭರಿತ ಜ್ಞಾನವನ್ನು ಸಂವರ್ಧಿಸಿದ. ಸೃಷ್ಟಿಯ ಮತ್ತು ಜ್ಞಾನದ ಪೂರ್ಣ ಅರಿವನ್ನು ಅವನಿಗೆ ನೀಡಿದ. ಬ್ರಹ್ಮನ ಬಾಯಿಂದ ಉದಿಸಿದಂತೆ ತೋರಿದ ಹೇ ನನ್ನ ಪ್ರಭುವೇ, ನನ್ನಲ್ಲಿ ಪ್ರಸನ್ನನಾಗು. ಸೊ ಬ್ರಹ್ಮದೇವರು ಎಲ್ಲ ನಮ್ಮ ಸೃಷ್ಟಿಕರ್ತ ಅಂತ ಹೆಸರುವಾಸಿಯಾಗಿರೋದು. ಆದರೆ ಅವರು ಮೂಲ ಸೃಷ್ಟಿಕರ್ತರಲ್ಲ. ಸೊ ಆ ಉದಾಹರಣೆ ಹೇಳ್ದಾಗೆ, ಹೇಗೆ ನಾವೊಂದು ಮನೆ ಕಟ್ಟಿದಾಗ ಮನೆಯನ್ನು ನಾವು ಕಟ್ಟೋದಿಲ್ಲ ಅಂದ್ರೆ ನಮ್ಮ ಕೈಗಳು ಇಂದ ನಾವು ಮಾಡೋದಿಲ್ಲ.
ನಾವು ಅದಕ್ಕೆ ಒಬ್ಬರು ಮೇಸ್ತ್ರಿಯನ್ನು ಇಟ್ಕೊಳ್ತೇವೆ, ಕಾಂಟ್ರಾಕ್ಟರ್ನ ಇಟ್ಕೊಳ್ತೇವೆ, ಮತ್ತೆ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೊಡ್ತೇವೆ, ಅವರಿಗೆ ಬೇಕಾದ ವೇತನ ಸಂಬಳ ಅನ್ನು ಕೊಡ್ತೇವೆ ನಾವು. ಸೊ ನಂತರ ಇದೆಲ್ಲ ನಿರ್ಮಾಣ ಆದ್ಮೇಲೆ ಆ ಮನೆ, ಆ ಕಟ್ಟಡ ಆ ಮೇಸ್ತ್ರಿಗೆ ಸೇರೋದಲ್ಲ, ಅದು ನಮಗೆ ಸೇರಿತು. ಯಾಕಂದ್ರೆ ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳು, ಹಣ, ಧನ ವ್ಯವಸ್ಥೆ ಎಲ್ಲ ಕೊಟ್ಟದ್ದು ನಾವು. ಆದರೆ ಅದನ್ನ ಕಟ್ಟಿದ್ದು ಅದು ಮೇಸ್ತ್ರಿ. ಅವರು ತನ್ನ ಕೈಗಳು, ತನ್ನ ಬುದ್ಧಿ ಅದೆಲ್ಲ ಉಪಯೋಗಿಸ್ಕೊಂಡು ಅವ್ರು ಮಾಡ್ತಾರೆ. ಅದು ಕೂಡ ಅದು ನಮ್ಮದು ಅಂತ ಹೇಳ್ತಾರೆ. ಸೊ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಕೃಷ್ಣನಿಗೆ ಸೇರಿತ್ತು. ಈಗ ಬ್ರಹ್ಮನ ಮೂಲಕ ಕೃಷ್ಣನ ಮಾಡಿಸಿದ್ರು ಕೂಡ ಆ ಪಂಚಭೂತ ಏನಿದೆ, ಭೂಮಿ, ನೀರು, ಗಾಳಿ, ಆಕಾಶ, ಬೆಂಕಿ, ಸೊ ಇದು ಕೂಡ ಮೂಲತಃ ಕೃಷ್ಣನ ಪ್ರತ್ಯೇಕ ಶಕ್ತಿಗಳೇ. ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಭಿನ್ನಾಮೇ ಪ್ರಕೃತಿರ್ ಅಷ್ಟದ ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮೇ ಭಿನ್ನಾಮೇ ಪ್ರಕೃತಿ ಅಷ್ಟದ. ಇದೆಲ್ಲವೂ ಕೂಡ ಮೂಲತಃ ಕೃಷ್ಣನ ಶಕ್ತಿಗಳೇ. ಕೃಷ್ಣ ಉನ್ನತ ಶಕ್ತಿ, ನಾವು ಜೀವಿಗಳು. ಕೆಳಮಟ್ಟದ ಶಕ್ತಿ ಈ ಜಡಶಕ್ತಿ, ಈ ಪಂಚಭೂತಗಳು. ಹೀಗೆ ಬ್ರಹ್ಮನಿಗೆ ಭಗವಂತನ ಈ ಶಕ್ತಿಗಳನ್ನು ಭಗವಂತನು ಮೊದಲಿಗೆ ಅರ್ಥೈಸಿಕೊಟ್ಟದ್ದು, ತನ್ನ ಸ್ಥಿತಿ ಏನು ಅಂತ. ಇಲ್ಲಾಂದ್ರೆ ಬ್ರಹ್ಮನಿಗೆ ಗೊತ್ತಿಲ್ಲ. ಬ್ರಹ್ಮನು ಅವ್ರು ಹುಟ್ಟಿದಾಗ ಎಲ್ಲ ಕತ್ತಲೆ, ಸಂಪೂರ್ಣ ಅಂಧಕಾರ, ಏನು ಸೃಷ್ಟಿ ಅವರ ಮುಂದೆ ಮುಂಚೆ ಇಲ್ಲ. ಸೊ ಅವರಿಗೆ ತಾನು ಯಾರು, ತಾನು ಎಲ್ಲಿಂದ ಬರ್ತಾ ಇದ್ದೇನೆ, ಇದೆಲ್ಲ ಸೃಷ್ಟಿಯ ಉದ್ದೇಶ ಏನು ತಿಳಿದಿಲ್ಲ. ಸೊ ಅವರು ಎಷ್ಟು ತೀವ್ರ ತಪಸ್ಸೆ ಮಾಡಿ ನಂತರ ಅವರಿಗೆ ಅರಿವಾಗಿತ್ತು. ಭಗವಂತನಿಂದ ಆ ಶಬ್ದ ಕೇಳಿಸ್ತು ಮೊದಲಿಗೆ, ತಾಪ. ಆ ಶಬ್ದ, ಎರಡು ಪದಗಳು ಕೇಳಿ ಬ್ರಹ್ಮರು ಎಷ್ಟು ಕಲ್ಮಶ ರಹಿತರಾಗಿದ್ದಾರೆ ಅಂದ್ರೆ ಹೇಳ್ತಾರೆ, ಆ ಶಬ್ದದಿಂದಾನೇ ಅವರಿಗೆ ನಾವೇನ್ ಮಾಡ್ಬೇಕು ಮುಂದೆ ಅವರಿಗೆ ಅಂತ ತಿಳಿದುಕೊಂಡು ಅವರು ಮತ್ತೆ ಆ ತಪಸ್ಸೆಯಲ್ಲಿ ತೊಡಗಿದ್ರು. ಸೊ ಅದರ ಪರಿಣಾಮವಾಗಿ ನಂತರ ಭಗವಂತನವರಿಗೆ ಕಾಣಿಸ್ಕೊಂಡು ಅವರಿಗೆ ತನ್ನ ಬಗ್ಗೆ ಈ ಜ್ಞಾನವನ್ನು ಕೊಟ್ಟದ್ದು. ಸೊ ಈ ವೇದ ಜ್ಞಾನವನ್ನು ಕೊಟ್ಟದ್ದು ಭಗವಂತನು ಮೊದಲಿಗೆ ಬ್ರಹ್ಮದೇವರು. ಸೊ ಬ್ರಹ್ಮದೇವರು ನಂತರ ಈ ವೇದ ಜ್ಞಾನವನ್ನು ಬೇರೆ ಗುರುಷ್ಯ ಪರಂಪರಾ ಬೇರೆ ಬೇರೆ ವಿಧವಾದ ಶಿಷ್ಯರಿಗೆ ಅವ್ರು ಪ್ರಚಾರ ಮಾಡಿದ್ದಾರೆ. ಸೊ ಹೀಗೆ ಹೇಳ್ತಾ ಇರೋದು, ಭಗವಂತನೇ ಆ ಬ್ರಹ್ಮದೇವರು ಕೂಡ ಆ ಮೊದಲ ಜ್ಞಾನ ಅಂತೇನು ಹೇಳ್ತೇವೆ, ವೇದಗಳು ಅಂತ ಹೇಳ್ತೇವೆ. ಸೊ ಅದೆಲ್ಲವೂ ಕೊಟ್ಟದ್ದು ತನ್ನ ಸ್ವರೂಪದ ಬಗ್ಗೆ, ತನ್ನ ಶಕ್ತಿಗಳ ಬಗ್ಗೆ, ಮತ್ತೆ ಈ ಜಗತ್ತು, ಇದರ ಬಗ್ಗೆ, ಜಗತ್ತಿನ ಮತ್ತೆ ಹೇಗೆ ಸೃಷ್ಟಿ ಮಾಡಬೇಕು ಅಂತ ಕೂಡ ಬ್ರಹ್ಮದೇವರು ತಿಳಿಸ್ಕೊಟ್ಟಿದ್ದು ಭಗವಂತ ಕೃಷ್ಣ. ಸೊ ಆ ಭಗವಂತನು ನನ್ನಿಂದಲೂ ಪ್ರಸನ್ನನಾಗಲಿ ಅಂತ ಇವರು ಅಪೇಕ್ಷೆ ಪಡ್ತಿದ್ದಾರೆ. ಅವರು ಶುಕಮುನಿಗಳು ಯಾವಾಗಲೂ ಭಗವಂತನ ಒಟ್ಟಿಗೆ ಪ್ರಸನ್ನರಾಗಿದ್ದಾರೆ. ಆದ್ರೂ ಶುದ್ಧ ಭಕ್ತರು ಯಾವಾಗಲೂ ಭಗವಂತನ ನಿರಂತರ ಪ್ರಾರ್ಥನೆಯಲ್ಲಿ ಅವರು ಹೇಳ್ತಾರೆ. ಸಮೇ ಋಷೀಣಾ ಋಷಭ ಪ್ರಸೀದತಾ, ಹೇ ನನ್ನ ಪ್ರಭುವೇ ನನ್ನಲ್ಲಿ ಪ್ರಸನ್ನನಾಗು. ಇನ್ನೊಂದು ಶ್ಲೋಕ ಓದೋಣ. ಭೂತೇರ್ ಮಹತ್ಥಿರ್ ಪುರೋ ವಿಭೂರ್ ಪುರೋ ವಿಭೋ ಭೂತೇರ್ ಮಹದ್ಭಿರ್ ಯ ಇಮಾಃ ಪುರೋ ವಿಭೂರ್ ನಿರ್ಮಾಯಶೇತೆ ಯದಮೋಷು ಪೂರುಷಃ. ನಿರ್ಮಾಯಶೇತೆ ನಿರ್ಮಾಯಶೇತೆ ಯದಮೋಷು ಪೂರುಷಃ. ಭುಂಕ್ತೆ ಗುಣಾನ್ ಷೋಡಶ ಗುಣಾನ್ ಷೋಡಶ ಷೋಡಶಾತ್ಮಕಃ. ಅಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ. ಸೊ ಅಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ.
सोऽलङ्कृषीस्त भगवान् वाचांसि मे भूतेर्महद्भिर्य इमाः पुरो विभुः भूतेर्महद्भिर्य इमा पुरो इमाः विभुः निर्मायशेते यदमूषु पूरुषः निर्मायसेते आयस्येते यदमुषु यदमूषु पुरुषः पुरुषः भुङ्क्ते गुणान् षोडश षोडशात्मकः भुङ्क्ते गुणान् गुणान् षोडश षोडशात्मकः विशिष्ट भगवान् वचांसि मे सोऽलङ्कृषीस्त भगवान् वाचांसि मे। हरे कृष्ण पार्वती माता जी ಹರೇ ಕೃಷ್ಣ ಮಾತಾಜಿ. ಹೌದು. ಹಾ ಓದ್ಲ ಮಾತಾಜಿ. ಹೌದು. ಪೂರ್ವೈತಿಮರ್ಹ ದಿರ್ಭಯ ಇಮಾ ಪುರೋಭಿಃ ನಿರ್ಮಾಯಶೇತೆ ಯತ್ ಮೋಷು ಪುರುಷಃ ಭುಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಷಿಷ್ಣ ಭಗವಾನ್ ವಾಂಚಿಸಿ ಮೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಗೀತಾ ಎಂ ಮಾತಾಜಿ ಓದ್ತೀರಾ? ಗೀತಾ ಎಂ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಭೂತೈರ್ಮಹೃದ್ಭರ್ಯ ಇಮಾಂ ಪುರೋ ವಿಭೋ ನಿರ್ಮಾಯಾಯ ಶೇತೆ ಯದಮೂಷು ಪುರುಷಃ ಭುಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಷೀಷ್ಟ ಭಗವಾನ್ ವಚಾಂಸಿ ಮೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ. ಹಲೋ ಕೇಳಿಸ್ತಾ ಇಲ್ಲ ಪ್ರಭುಜಿ? ಹಲೋ ಕೇಳಿಸ್ತಾ ಇಲ್ಲ ಪ್ರಭುಜಿ. ರತ್ನಾ ಶೆಟ್ಟಿ ಮಾತಾಜಿ ಓದ್ತೀರಾ? ರತ್ನಾ ಶೆಟ್ಟಿ ಮಾತಾಜಿ. ಸುಮಾಲಿನಿ ಜಿ ಮಾತಾಜಿ ಓದ್ತೀರಾ? ಕೃಷ್ಣ ಮಾತಾಜಿ. ಶ್ಲೋಕ ಓದಿ, ಶ್ಲೋಕ ಓದಿ. ಮಹರ್ದೀಮಪೂರ ವಿಭೂರ್ನಿರ್ಮಾಯತೆ ಯದಪೂಷು ಪುರುಷ ಭುಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿ ಮೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಇದು ಅರ್ಥಗಳ ಪದಗಳ ಅರ್ಥ ಮತ್ತೆ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೂತೈ ಮೂಲಾಂಶವಾದ ಮಧ್ಯ ಭೌತಿಕ ಸೃಷ್ಟಿಯ ಯಾವನು ಇಮಾಂ ಈ ಎಲ್ಲಾ ಪುರುಷ ದೇಹಗಳನ್ನು ವಿಭು ಭಗವಂತನ ನಿರ್ಮಿಸಿ ಶ್ವೇತೆ ಮಲಗುತ್ತಾನೋ ಯತ್ ಅಮೂಷ ಅವತರಿಸಿದ ಪುರುಷ ಪ್ರಭು ವಿಷ್ಣು ಭುಕ್ತೆ ಅನುಭವಿಸುವನು ಗುಣಾನ್ ಪ್ರಕೃತಿಯ 3 ಗುಣಗಳನ್ನು ಷೋಡಶ 16 ವಿಭಾಗದಲ್ಲಿ ಷೋಡಶ ಆತ್ಮಕಃ ಈ 16ರ ಉತ್ಪಾದಕನಾಗಿರುವ ಸಂ ಅಲಂಕೃಷೀಷ್ಪ ಅಲಂಕರಿಸಲಿ ಭಗವಾನ್ ದೇವೋತ್ತಮ ಪುರುಷನು ವಾಚಾಸಿ ಹೇಳಿಕೆ ಎಂದಮೇ ನನ್ನ ಅನುವಾದ ಬ್ರಹ್ಮಾಂಡದೊಳಗೆ ಪವಡಿಸಿ ಮೂಲ ಧಾತುಗಳಿಂದ ಲೌಕಿಕವಾಗಿ ಸೃಷ್ಟಿಯಾದ ಶರೀರಗಳಿಗೆ ಚೇತನವನ್ನು ನೀಡುವ ತನ್ನ ಪುರುಷಾವತಾರದಲ್ಲಿ ತಾನು ಸೃಷ್ಟಿ ಮಾಡಿದ 16 ಲೌಕಿಕ ಗುಣಗಳ ಜೀವಿಗಳನ್ನು ಅಧೀನಪಡಿಸುವ ದೇವೋತ್ತಮ ಪರಮ ಪುರುಷನ್ನು ಪ್ರಸನ್ನನಾಗಿ ನನ್ನ ವಚನಗಳನ್ನು ಅಲಂಕರಿಸಲಿ. ಹರೇ ಕೃಷ್ಣ ಪ್ರಭುಜಿ. ಆಶಾ ಹೇಮಂತ್ ಇದು ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದತೀನಿ ಮಾತಾಜಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸಂಪೂರ್ಣವಾಗಿ ಅವಲಂಬಿತ ಭಕ್ತರಾದ ಶುಕಮುನಿಗಳು ಸ್ವಸಾಮರ್ಥ್ಯದ ಬಗೆಗೆ ಹೆಮ್ಮೆ ಪಡುವ ಲೌಕಿಕನಂತಲ್ಲದೆ
ತಮ್ಮ ಮಾತುಗಳು ಯಶಸ್ವಿಯಾಗಿ ಶ್ರೋತೃಗಳ ಮೆಚ್ಚುಗೆಯನ್ನು ಪಡೆಯುವಂತಾಗಲೆಂದು ದೇವೋತ್ತಮ ಪುರುಷನ ಪ್ರಸನ್ನತೆಯನ್ನು ಪ್ರಾರ್ಥಿಸುತ್ತಾರೆ. ಯಶಸ್ವಿಯಾಗಿ ಯಾವುದೇ ನಡೆಯಲಿ ಅದಕ್ಕೆ ತಾನು ನೆಪ ಮಾತ್ರನೆಂದು ಭಕ್ತನು ಸದಾ ಭಾವಿಸುತ್ತಾನೆ. ತಾನು ಮಾಡಿದ ಯಾವ ಕೆಲಸಕ್ಕೂ ಕೀರ್ತಿ ಭಾಜನನಾಗಲು ಅವನು ಇಷ್ಟಪಡುವುದಿಲ್ಲ. ದೇವರಿಲ್ಲವೇ ಎನ್ನುವ ನಾಸ್ತಿಕನು ಪರಮಚೇತನನಾದ ದೇವೋತ್ತಮ ಪುರುಷನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಚಲಿಸಲಾರದು ಎಂಬ ಅರಿವಿಲ್ಲದೆ ಎಲ್ಲಾ ಕಾರ್ಯಗಳ ಕೀರ್ತಿಯನ್ನು ತಾನೇ ಪಡೆಯಲು ಬಯಸುತ್ತಾನೆ. ಆದುದರಿಂದ ಶುಕಮುನಿಗಳು ವೇದ ವಿದ್ಯೆಯನ್ನು ನಿರೂಪಿಸುವಂತೆ ಬ್ರಹ್ಮನಿಗೆ ಪ್ರೇರಣೆ ನೀಡಿದ ಪರಮಪ್ರಭುವಿನ ನಿರ್ದೇಶನದಂತೆ ಮುಂದುವರೆಯಲು ಬಯಸುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ವರ್ಣಿಸಿರುವ ಸತ್ಯಗಳು ಕೇವಲ ಲೌಕಿಕ ಕಲ್ಪನೆಯ ಸಿದ್ಧಾಂತಗಳಲ್ಲ, ಅಥವಾ ಮಂದಮತಿಗಳು ಕೆಲವು ಭಾವಿಸಿರುವಂತೆ ಕಟ್ಟುಕತೆಗಳೂ ಅಲ್ಲ. ವೈದಿಕ ಸತ್ಯಗಳೆಲ್ಲ ಯಾವುದೇ ದೋಷ ಅಥವಾ ಭ್ರಮೆಗಳಿಲ್ಲದ ವಾಸ್ತವ ಸತ್ಯದ ಪರಿಪೂರ್ಣ ವರ್ಣನೆಗಳು. ಶುಕಮುನಿಗಳು ಸೃಷ್ಟಿಯ ತತ್ವಗಳನ್ನು ದಾರ್ಶನಿಕ ಮೋಹಾತ್ಮಕ ಚಿಂತನೆಯ ಆಧ್ಯಾತ್ಮಿಕ ತತ್ವಗಳಾಗಿ ಹೇಳುತ್ತಿಲ್ಲ. ವಿಷಯದ ವಾಸ್ತವಿಕ ಅಂಕಿಅಂಶಗಳನ್ನು ಹೇಳುತ್ತಾರೆ. ಏಕೆಂದರೆ ಅವರು ಬ್ರಹ್ಮನು ಭಗವಂತನಿಂದ ಪ್ರಭುಜಿ ಸ್ಕ್ರಾಲ್ ಮಾಡಿ ಪ್ರಭುಜಿ, ಅದು ಗೊತ್ತಾಗ್ತಾ ಇಲ್ಲ ಪ್ರಭುಜಿ. ಬ್ರಹ್ಮನು ಭಗವಂತನಿಂದ ಪ್ರೇರಿತನಾದ ಹಾಗೆ ತಾವು ಪ್ರೇರಿತರಾಗಿದ್ದಾರೆ. ಭಗವದ್ಗೀತೆಯಲ್ಲಿ 15.15 ಹೇಳಿದ ಹಾಗೆ ಭಗವಂತನೇ ವೇದಾಂತ ಜ್ಞಾನದ ಮೂಲ. ವೇದಾಂತ ದರ್ಶನದ ನಿಜವಾದ ಭಾವಾರ್ಥವನ್ನು ಅವನು ಮಾತ್ರ ತಿಳಿದಿದ್ದಾನೆ. ಆದುದರಿಂದ ವೇದಗಳಲ್ಲಿ ಪ್ರಸ್ತಾಪಿತವಾಗಿರುವ ಧರ್ಮ ತತ್ವಗಳಿಗಿಂತ ಮಿಗಿಲಾದ ಸತ್ಯ ಬೇರೆ ಯಾವುದೂ ಇಲ್ಲ. ಅಂತಹ ವೇದ ಜ್ಞಾನ ಅಥವಾ ಧರ್ಮ ಶುಕಮುನಿಗಳಂತಹ ಆಚಾರ್ಯರಿಂದ ಪ್ರಸಾರವಾಗಿದೆ. ಏಕೆಂದರೆ ಅವರು ಭಗವಂತನ ದೀನದಾಸರು. ಅವರಿಗೆ ಅಧಿಕಾರವಿಲ್ಲದೆ ಸ್ವನಿಯೋಜಿತ ವ್ಯಾಖ್ಯಾನಕಾರರು ಇಷ್ಟವಿರಲಿಲ್ಲ. ಪರಿಭಾಷಿಕವಾಗಿ ಪಾರಂಪರ ಪದ್ಧತಿ ಎಂದು ಕರೆಯಲಾದ ಎಂದರೆ ಒಬ್ಬರಿಂದ ಒಬ್ಬರಿಗೆ ಹೇಳುವ ಈ ವಿಧಾನವೇ ವೇದ ಜ್ಞಾನವನ್ನು ವಿವರಿಸುವ ರೀತಿ. ಯಾವುದೇ ಲೌಕಿಕ ಸೃಷ್ಟಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭಾಚಂದ್ರು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯಾವುದೇ ಲೌಕಿಕ ಸೃಷ್ಟಿಯು ಅದು ವ್ಯಕ್ತಿಯ ಶರೀರವಾಗಲಿ ಅಥವಾ ಒಂದು ಫಲವಾಗಲಿ ಇಲ್ಲವೇ ಪುಷ್ಪವಾಗಲಿ ಆಧ್ಯಾತ್ಮಿಕ ಸ್ಪರ್ಶವಿಲ್ಲದೆ ಸುಂದರವಾಗಿ ಹೊಮ್ಮಲಾರದು ಎಂದು ಬುದ್ಧಿವಂತನು ನಿರ್ದಿಷ್ಟವಾಗಿ ಕಾಣಬಲ್ಲ. ಪ್ರಪಂಚದ ಮಹಾಮೇಧಾವಿ ಅಥವಾ ಮಹಾವಿಜ್ಞಾನಿಯು ಜೀವ ಚೈತನ್ಯವಿರುವವರೆಗೆ ಅಥವಾ ಆಧ್ಯಾತ್ಮಿಕ ಸ್ಪರ್ಶ ಇರುವವರೆಗೆ ಮಾತ್ರ ಎಲ್ಲವನ್ನು ತುಂಬಾ ಸುಂದರವಾಗಿ ಮಂಡಿಸಬಲ್ಲ. ಆದುದರಿಂದ ಎಲ್ಲಾ ಸತ್ಯಗಳಿಗೂ ಪೂರ್ತಿ ಲೌಕಿಕವಾದಿಯು ತಪ್ಪಾಗಿ ತಿಳಿಯುವಂತಹ ಜಡ ಮಾತ್ರವಲ್ಲ, ಸ್ವಯಂ ಭಗವಂತನೇ ಲೌಕಿಕ ವಿಶ್ವದ ನಿರ್ವಾತನವನ್ನು ಮೊದಲು ಪ್ರವೇಶಿಸಿದನು. ಆಮೇಲೆ ಒಂದಾದ ಮೇಲೊಂದರಂತೆ ಎಲ್ಲಾ ವಸ್ತುಗಳು ವಿಕಾಸಗೊಂಡವು ಎಂದು ನಾವು ವೈದಿಕ ಸಾಹಿತ್ಯದಿಂದ ತಿಳಿಯುತ್ತೇವೆ. ಹಾಗೆಯೇ ಭಗವಂತನು ಪ್ರತಿಯೊಬ್ಬ ಜೀವಿಯಲ್ಲೂ ಅಂತರ್ಯಾಮಿ ಪರಮಾತ್ಮನಾಗಿ ನೆಲೆಸಿರುತ್ತಾನೆ. ಆದ ಕಾರಣ ಪ್ರತಿಯೊಂದನ್ನು ಅವನು ಸುಂದರವಾಗಿ ಮಾಡುತ್ತಾನೆ. 16 ಪ್ರಧಾನ ಸೃಜನ ಧಾತುಗಳಾದ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಮತ್ತು 11 ಇಂದ್ರಿಯಗಳು ಸ್ವಯಂ ಭಗವಂತನಿಂದಲೇ ಮೊದಲು ವಿಕಾಸಗೊಂಡವು. ಅನಂತರ ಜೀವಿಗಳು ಅದರಲ್ಲಿ ಭಾಗಿಗಳಾದರು. ಹೀಗೆ ಲೌಕಿಕ ಧಾತುಗಳು ಜೀವಿಗಳ ಅನುಭೋಗಕ್ಕಾಗಿ ಸೃಷ್ಟಿಯಾದವು. ಆದುದರಿಂದ ಎಲ್ಲಾ ಲೌಕಿಕ ಅಭಿವ್ಯಕ್ತಿಗಳ ಹಿಂದಿರುವ ಸುಂದರ ಏರ್ಪಾಡು ಭಗವಂತನ ಶಕ್ತಿಯಿಂದ ಸಾಧ್ಯವಾಗಿದೆ. ಜೀವಿಯು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಭಗವಂತನನ್ನು ಪ್ರಾರ್ಥಿಸಬಹುದಷ್ಟೇ. ಭಗವಂತನು ಶುಕಮುನಿಗಳಿಂದ ಪರಮಚೇತನಾಗಿರುವುದರಿಂದ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಭಗವಂತನು ಜೀವಿಗೆ ಲೌಕಿಕ ಸೃಷ್ಟಿಯನ್ನು ಅನುಭೋಗಿಸಲು ಸಹಾಯ ಮಾಡುತ್ತಾನೆ, ಆದರೆ ತಾನು ಅಂತಹ ಮಿಥ್ಯಾಭೋಗಗಳಿಂದ ದೂರವಿರುತ್ತಾನೆ. ಸತ್ಯವನ್ನು ಪ್ರತಿಪಾದಿಸುವುದರಲ್ಲಿ ವೈಯಕ್ತಿಕವಾಗಿ ಸಹಾಯ ಮಾಡುವುದಕ್ಕಷ್ಟೇ ಅಲ್ಲ, ತಾನು ಉಪದೇಶಿಸಿದ ಇತರರಿಗೂ ನೆರವಾಗುವುದಕ್ಕಾಗಿ ಶುಕಮುನಿಗಳು ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಸೊ
ಬ್ರಹ್ಮಾಂಡದೊಳಗೆ ಪವಡಿಸಿ ಮೂಲ ಧಾತುಗಳಿಂದ ಲೌಕಿಕವಾಗಿ ಸೃಷ್ಟಿಯಾದ ಶರೀರಗಳಿಗೆ ಚೇತನವನ್ನು ನೀಡುವ ತನ್ನ ಪುರುಷಾವತಾರದಲ್ಲಿ ತಾನು ಸೃಷ್ಟಿ ಮಾಡಿದ 16 ಲೌಕಿಕ ಗುಣಗಳಿಗೆ ಜೀವಿಗಳನ್ನು ಅಧೀನಪಡಿಸುವ ದೇವೋತ್ತಮ ಪರಮ ಪುರುಷನು ಪ್ರಸನ್ನನಾಗಿ ನನ್ನ ವಚನಗಳನ್ನು ಅಲಂಕರಿಸಲಿ. ಮೊದಲಿಗೆ ಶಿಲ ಪ್ರಭುಪಾದರು ಹೇಳ್ತಾ ಇರೋದು, ಇವರು ಶುದ್ಧ ಭಕ್ತರು ಶುಕಮುನಿಗಳು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇರೋದು, ತಾವು ಈ ಭಗವಂತನ ವಿಷಯವನ್ನು ಹೇಳೋದು ತನ್ನ ಮಾತುಗಳು ತನ್ನ ವಚನಗಳು ಅಲಂಕೃತವಾಗಿ ಇರಲಿ, ಎಲ್ಲರಿಗೂ ಕೇಳೋದಕ್ಕೂ ಒಂದು ಆನಂದವಾಗಿರ್ಲಿ, ಅದು ಯಥಾವತ್ತಾಗಿರ್ಲಿ ಅಂತ ಅವ್ರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಸೊ ಅಂದ್ರೆ ಇಲ್ಲಿ ಅವರಿಗೆ ಗೊತ್ತು ಸಂಪೂರ್ಣವಾಗಿ ಪ್ರತಿಯೊಂದು ಕೃಷ್ಣನ ಅಧೀನದಲ್ಲಿದೆ. ಕೃಷ್ಣನ ಅಧೀನದಿಲ್ಲದೆ ಏನು ಕೂಡ ನಡೆಯುವಂಥದ್ದಲ್ಲ. ಸೊ ಅವ್ರು ಮಾತಾಡ್ತಾ ಇರೋದು ಕೂಡ ಮಾತಾಡುವ ಶಕ್ತಿ. ಸೊ ಒಮ್ಮೆ ನಾವು ನೋಡ್ತೀವಿ, ನಮಗೇನಾದ್ರೂ ಒಂದು ಸ್ಟ್ರೋಕ್ ಆಯ್ತು, ಸೊ ನಮ್ಮ ಬಾಯಿ ಏನಾದ್ರೂ ಮಾತು ಕೂಡ ಬರೋದಿಲ್ಲ ನಮಗೆ. ಸೊ ಅದು ನಮ್ಮ ಕೈಯಲ್ಲಿಲ್ಲ, ಮಾತಾಡುವ ಶಕ್ತಿ ನಮ್ಮ ಕೈಯಲ್ಲಿಲ್ಲ, ಕೇಳುವ ಶಕ್ತಿ ನಮ್ಮ ಕೈಯಲ್ಲಿಲ್ಲ, ಕೈ ಕಾಲು ಆಡಿಸೋ ಶಕ್ತಿ ನಮ್ಮ ಕೈಯಲ್ಲಿಲ್ಲ. ಪ್ರತಿಯೊಂದು ಇದು ಭಗವಂತನು ಕೊಟ್ಟಿರೋದ್ರಿಂದ ನಮ್ಗೆ ಈ ಶಕ್ತಿ ಇದೆ. ಇಲ್ಲಾಂದ್ರೆ ಈ ದೇಹದ ಮೇಲೆ ನಮ್ಗೆ ಅಧಿಕಾರ, ನಮ್ಗೆ ಯಾವ ಒಂದು ಇಲ್ಲ, ಶಕ್ತಿ ಇಲ್ಲ ನಮ್ಗೆ. ಸೊ ಇದು ಭಗವಂತನ ಶುದ್ಧ ಭಕ್ತರು ಅದು ಪ್ರತಿ ಕ್ಷಣ ಅದನ್ನ ಅವರು ಆ ಒಂದು ಚಿಂತನೆಯಲ್ಲಿ ಇರ್ತಾರೆ. ಅವರು ಸ್ವತಂತ್ರರಲ್ಲ, ಸೊ ಭಗವಂತನಿಗೆ ಸಂಪೂರ್ಣವಾಗಿ ಅವಲಂಬಿಸಿದ್ದಾರೆ ಅಂತ ಅವರು ಆ ಭಾವನೆಯಲ್ಲೇ ಇರ್ತಾರೆ. ಸೊ ಅವರ ಮೂಲಕ ಏನಾದ್ರೂ ಒಂದು ಚಮತ್ಕಾರವಾದ ಇದಾದ್ರೂ ಕೂಡ ಅವರು ತಕ್ಷಣವೇ ಕೃಷ್ಣನಿಗೆ ಇದು ಕೊಡ್ತಾರೆ, ಇದು ಕೃಷ್ಣನಿಂದ ಆದದ್ದು ಇದು ಅಂತ ಅವರು ವೈಯಕ್ತಿಕವಾದ ಯಾವ ಒಂದು ಇದನ್ನು ತೆಗೆದುಕೊಳ್ಳೋದಿಲ್ಲ. ಅವರು ಕ್ರೆಡಿಟ್ ನಾನ್ ಮಾಡಿದೆ, ನನ್ನಿಂದ ಆಯ್ತು. ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಭೌತಿಕ ಜಗತ್ತು ಅಂದ್ರೆ ನಾವ್ ಅನ್ಕೊಳ್ಳೋದು ನಾನ್ ಮಾಡಿದೆ, ನನ್ನಿಂದ ಆಯ್ತು ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಅದು ನಾವಲ್ಲ, ಅದು ಭೌತಿಕ ಜಗತ್ತಿನಲ್ಲಿ ಆಗ್ತಾ ಇರೋದೆಲ್ಲೋ ಗುಣಗಳ ಪ್ರಭಾವದಿಂದ. ಸೊ ನಾವು ಬದ್ಧ ಜೀವಿಗಳ ಇರೋ ಸಮಯವರೆಗೂ ಗುಣಗಳು ನಮ್ಮ ಮೂಲಕ ಮಾಡಿಸುತ್ತೆ. ನಾವು ಮುಕ್ತ ಜೀವಿಗಳಾದ್ರೆ ಅವಾಗ ನೇರವಾಗಿ ಭಗವಂತನೇ ಮಾಡಿಸೋ ರೀತಿಯಲ್ಲಿ ಆಗೋದು. ಈ ಶುಕಮುನಿಗಳು ಇದು ಬದ್ಧ ಜೀವಿಗಳಲ್ಲ, ಅವ್ರು ಗುಣದ ಪ್ರಭಾವ ಮಾಡ್ತಾ ಇಲ್ಲ, ಅವರು ನೇರವಾಗಿ ಭಗವಂತನ ಪ್ರೇರಣೆ, ಭಗವಂತನ ಶಕ್ತಿ, ಭಗವಂತನ ಇಚ್ಛೆಯಂತೆ ಅವರು ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಅವರು ಮಹಾಮಾಯ ಶಕ್ತಿ ಅಲ್ಲ, ಭಗವಂತನ ಅಂತರಂಗ ಶಕ್ತಿ, ಯೋಗಮಾಯ ಶಕ್ತಿಯ ಪ್ರಭಾವದಲ್ಲಿ ಅವರು ಹೇಳ್ತಾ ಇರೋದು, ಅವರ ಒಂದು ನಡವಳಿಕೆ, ಅವರ ಚಟುವಟಿಕೆ ಪ್ರತಿಯೊಂದು. ಶುದ್ಧ ಭಕ್ತರು ಯೋಗಮಾಯದಲ್ಲಿರ್ತಾರೆ, ನಾವು ಮಹಾಮಾಯದಲ್ಲಿರ್ತೀವಿ. ಸೊ ಇಲ್ಲಿ ಆಚಾರ್ಯರು ಇನ್ನೊಂದು ಹೇಳ್ತಾ ಇರೋದು, ಹೇಗೆ ಸೃಷ್ಟಿ ಆಯಿತು, ಸೃಷ್ಟಿ ಆಗೋದಕ್ಕೆ ಕಾರಣ ಮಹಾವಿಷ್ಣು ಅವರು ಪ್ರವೇಶಗೊಂಡು ಒಂದು ಆಧ್ಯಾತ್ಮಿಕ ಜಗತ್ತಿನ ಎಲ್ಲೋ ಒಂದು ಕೊನೆ, ಒಂದು ಮೂಲೆಯಲ್ಲಿ ಅವರು ಪ್ರವೇಶಗೊಂಡು ತನ್ನ ಶಕ್ತಿಯಿಂದ ಅವರು ಒಂದು ಜಲವನ್ನು ಸೃಷ್ಟಿಸಿ, ನಂತರ ಅದರಲ್ಲಿ ಅವರು ಮಲಗುವ ರೀತಿಯಲ್ಲಿ ಅವರು ಶಯನ ಸ್ಥಿತಿಯಲ್ಲಿದ್ದು, ಮತ್ತೆ ಅವರ ಬೆವರಿನಿಂದ ಅವರು ಒಂದು ದೊಡ್ಡ ಕಡಲಿನ ಸಮುದ್ರದ ಸೃಷ್ಟಿ ಮಾಡ್ತಾರೆ, ಕಾರಣಾರ್ಣವ ಸಮುದ್ರ. ಸೊ ಇದು ಇಷ್ಟು ಬೃಹತ್ ಆಕಾರದ ಇರಬೇಕು ಈ ಸಮುದ್ರ, ಆ ನೀರು, ಕಡಲು. ಸೊ ನಂತರ ಅದರಲ್ಲಿ ಭಗವಂತನು ಮಹಾವಿಷ್ಣು ಅವರು ಶಯನಿಸಿ, ಅವರು ಮಲಗಿ ಅಲ್ಲಿ ಅವರು ಎಲ್ಲ ಬ್ರಹ್ಮಾಂಡಗಳನ್ನ ಅವರ ಚರ್ಮದ ರಂಧ್ರಗಳಿಂದ ಅವರು ಸೃಷ್ಟಿ ಮಾಡೋದು ಎಲ್ಲ. ಸೊ ಸೃಷ್ಟಿ ಮಾಡಿ ಮತ್ತೆ ಅವರ ನೋಟದಿಂದನೇ ಆ ಭೌತಿಕ ಶಕ್ತಿ, ಪಂಚಮಹಾಭೂತ ಮಹತ್ತತ್ವ ಏನಿದೆ ಅದನ್ನು ಸೃಷ್ಟಿ ಮಾಡ್ತಾರೆ. ಸ ಐಕ್ಯತಾ ಸ ಸೃಜ್ಯತ. ಸೊ ಭಗವಂತನ ಹೇಳ್ತಾರೆ, ಭಗವಂತನ ನೋಟ ಅದು ನಮ್ಮ ರೀತಿಯ ದೃಷ್ಟಿಯಲ್ಲ, ಭಗವಂತನ ಪ್ರತಿಯೊಂದು ಕೂಡ ಅವನು ದಿವ್ಯವಾದದ್ದು. ಸೊ ಅವನ ಸೃಷ್ಟಿ ಹೇಗ್ ಬೇಕಾದ್ರೂ ಮಾಡ್ಬೋದು. ಬ್ರಹ್ಮನಿಗೆ ಹುಟ್ಟಿಸುವಾಗ ಅವರು ತನ್ನ ಹೊಕ್ಕಳಿನಿಂದ ಒಂದು ನಾಭಿಯಿಂದ ಬರೋ ಒಂದು ತಾವರೆ ಹೂ ಇದರಿಂದ ಹುಟ್ಟಿಸ್ತಾರೆ. ಸೊ ಹೀಗೆ ಭಗವಂತನ ಯಾವ ಅಂಗಗಳಿಂದ ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಸೊ ಅವ್ರು ನೋಡ್ತಾನೆ ಅವ್ರು ಮೂಲತಃ ಈ ಪಂಚಮಹಾಭೂತವನ್ನು, ಮಹತ್ತತ್ವವನ್ನು, ಅವ್ಯಕ್ತ ರೂಪದಲ್ಲಿರೋ ಇದನ್ನು ಸೃಷ್ಟಿ ಮಾಡೋದು. ಮತ್ತೆ ಅದು ಬದಲಾವಣೆಗಳಾಗಿ ಅದು ಬೇರೆ ಬೇರೆ ಇದು ಮೊದಲು ಅವ್ಯಕ್ತವಾಗಿರೋದು ವ್ಯಕ್ತವಾಗೋ ರೀತಿಯಲ್ಲಿ ಈ ಗುಣಗಳು ಬರುತ್ತೆ, ಪ್ರಧಾನ ಅಂತ ಹೇಳ್ತಾರೆ. ಮತ್ತೆ ಷೋಡಶ, ಇಲ್ಲಿ 16 ಬೇರೆ ಬೇರೆ ವಿಧವಾದ ವಸ್ತುಗಳು. ಸೊ 5 ಪಂಚಮಹಾಭೂತ, ಮತ್ತೆ ನಂತರ ಸೂಕ್ಷ್ಮವಾದ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇದೆಲ್ಲ ಮತ್ತೆ ಇನ್ನ ಇಂದ್ರಿಯ ಇದು ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಹೇಳ್ತಾ ಇಲ್ಲ ಅಷ್ಟೇ. ಷೋಡಶ ಅನ್ನೋದ್ರಲ್ಲಿ ಅವರು 5 ಮನಸ್ಸು ಹೇಳ್ತಾ ಇದ್ದಾರೆ, ಆದ್ರೆ ನಂತರ
10 ಇಂದ್ರಿಯಗಳು ಹೇಳ್ತಾ ಇದ್ದಾರೆ. ಇಂದ್ರಿಯ ನಾವು ಯಾವುದು ಇದರ ಮೂಲಕ ನಾವು ಇಂದ್ರಿಯ ವಸ್ತುಗಳನ್ನ ಗೋಚರಿಸ್ತೇವೆ. ಸೊ ಅದನ್ನ ಹೇಳ್ತಾ ಇದ್ದಾರೆ, ಅದನ್ನ ಷೋಡಶ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು, ಪ್ರತಿಯೊಂದು ಸೃಷ್ಟಿ ಆಗ್ಬೇಕು ಅಂದ್ರೆ ಒಂದು ಚೇತನ ಇರಬೇಕು. ಚೇತನ ಬೇರೆ, ಈ ಶಕ್ತಿಗಳು ಜಡಶಕ್ತಿ ಬೇರೆ. ಹೇಗೆ ನಮ್ಮ ದೇಹವೇ ಬದಲಾವಣೆ ಆಗ್ತಾ ಇದೆ, ದೇಹ ಬೆಳೀತಾ ಇದೆ ಅಂದ್ರೆ ನಾನು ಇಲ್ಲಿ ಚೇತನಾತ್ಮ ಇದ್ದೇನೆ. ಒಂದು ಹಣ್ಣು, ಒಂದು ಹೂ ಬರ್ತಾ ಇದೆ ಅಂದ್ರೆ ಅಲ್ಲಿ ಒಂದು ಜೀವನ ಉತ್ಪತ್ತಿ ಮಾಡುವ ಒಂದು ಚೇತನ ಆ ಒಂದು ಗಿಡದಲ್ಲಿ, ಮರದಲ್ಲಿ ಇದೆ. ಅದಿಲ್ಲವಂದ್ರೆ ಆ ಮರಕ್ಕೆ, ಆ ಗಿಡಕ್ಕೆ ಎಷ್ಟೇ ನೀರು ಹಾಕ್ಬೋದು, ನಾವು ಎಷ್ಟೇ ರಾಸಾಯನಿಕ ಪದಾರ್ಥಗಳು ಹಾಕ್ಬೋದು, ಅದು ಯಾವ ಏನೋ ಒಂದು ಹಣ್ಣನ್ನು, ಒಂದು ಹೂವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ನಮ್ಮ ದೇಹವು ಕೂಡ ಏನು ಸೃಷ್ಟಿ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಯಾವ ದೊಡ್ಡ ವಿಜ್ಞಾನಿ ಎಷ್ಟೆಷ್ಟು ರೀತಿಯಲ್ಲಿ ಈ ನಿಸರ್ಗದ ಚಮತ್ಕಾರವನ್ನು ಹೇಳ್ಬೋದು, ಸಿದ್ಧಾಂತಗಳ ರೂಪದಲ್ಲಿ ಹೇಳ್ಬೋದು. ಅದು ಹೀಗೆ, ಈ ಕಾರಣದಿಂದ ಹೀಗೆ ಮಳೆ ಬರುತ್ತೆ, ಈ ಕಾರಣದಿಂದ ಮಾಲಿನ್ಯ ಎನ್ನುವ ಪರಿಸರದಲ್ಲಿ ಅದರ ಒಂದು ಶುದ್ಧಿ ಆಗತ್ತೆ, ಈ ಕಾರಣ, ಈ ಒಂದು ವಿಧದಿಂದ ಭೂಮಿ ಹೀಗೆ ತಿರುಗುತ್ತಾ ಇದೆ, ಈ ವಿಧದಲ್ಲಿ ಈ ಸೂರ್ಯ ಗ್ರಹದಲ್ಲಿ ಈ ಒಂದು ಇದು ನಡೀತಾ ಇದೆ. ಸೊ ಎಷ್ಟೆಷ್ಟೋ ವಿಜ್ಞಾನಿಗಳು, ಬುದ್ಧಿವಂತರು ಎಷ್ಟೆಷ್ಟು ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಎಷ್ಟವರೆಗೂ ಅವರು ಆ ಥರ ಹೇಳಲಿಕ್ಕಾಗತ್ತಂದ್ರೆ ಅವ್ರ ದೇಹದಲ್ಲಿ ಚೇತನ ಆತ್ಮ ಇರೋರು. ಅದಿಲ್ಲ ಅಂದ್ರೆ ಆ ದೇಹ ಪ್ರಯೋಜನ ಇಲ್ಲ. ಸೊ ಹಾಗಿದ್ದಿದ್ರೆ ಆ ಥರ ದೊಡ್ಡ ದೊಡ್ಡ ವಿಜ್ಞಾನಿಗಳು ಮತ್ತೆ ಅವ್ರ ಶಿಷ್ಯರಿಗೆ ಹೇಳ್ತಾ ಇದ್ರು, ಸೊ ನಾನು ಸತ್ತ ಮೇಲೆ ಮತ್ತೆ ಈ ದೇಹವನ್ನು ನೀವು ಮತ್ತೆ ಪುನರ್ಜೀವನವಾಗಿ ಮಾಡಿ ಆಗೋದಿಲ್ಲ. ಅದನ್ನ ಯಾರು ಮಾಡ್ಲಿಕ್ಕಾಗಿಲ್ಲ, ಮುಂದೆ ಯಾವಾಗಲೂ ಮಾಡ್ಲಿಕ್ಕೂ ಆಗೋದಿಲ್ಲ. ಇದು ಅಸಾಧ್ಯವಾದದ್ದು. ಯಾಕಂದ್ರೆ ಜಡ ಇದು ವಸ್ತು ಬೇರೆ, ಚೇತನ ಆತ್ಮ ಬೇರೆ, ಎರಡಕ್ಕೂ ಕೂಡ ಗಜಗಜಾಂತರ ವ್ಯತ್ಯಾಸ. ಅದಕ್ಕೆ ಅದಿರೋದ್ರಿಂದ ಇದು ಉತ್ಪತ್ತಿ ಆಗುತ್ತೆ. ಈಗ ಜೀವಂತವಾದ ಒಂದು ಚೇತನಾತ್ಮ ಇರೋದ್ರಿಂದ ಒಂದು ಮರದಲ್ಲಿ, ಒಂದು ನಿಂಬೆಹಣ್ಣು ಮರದಲ್ಲಿ ಅಷ್ಟಷ್ಟು ಸಾವಿರಾರು ಇಷ್ಟು ಹಣ್ಣುಗಳು ಬರ್ತವೆ. ಅದರಲ್ಲಿ ಆಸಿಡ್ ಇದು ಬರುತ್ತೆ, ಎಲ್ಲ ಬರುತ್ತೆ, ಸಿಟ್ರಿಕ್ ಆಸಿಡ್ ಇನ್ನೊಂದು ಬರುತ್ತೆ. ಸೊ ಈ ತರ ರಾಸಾಯನಿಕ ಪದಾರ್ಥ ಬರಬೇಕು ಅಂದ್ರೆ ಅಲ್ಲಿ ಚೇತನಾತ್ಮ ಇರಬೇಕು. ಆ ರಾಸಾಯನಿಕ ಪದಾರ್ಥ ಚೇತನಾತ್ಮ ಇಲ್ಲದೆ ಸೃಷ್ಟಿ ಆಗೋದಿಲ್ಲ. ಸೊ ಹೀಗೆ ಇದು ರಾಸಾಯನಿಕ ಪದಾರ್ಥದಿಂದ ಜೀವ ಸೃಷ್ಟಿ ಆಗೋದಲ್ಲ, ಜೀವದಿಂದ ರಾಸಾಯನಿಕ ಪದಾರ್ಥ ಸೃಷ್ಟಿಯಾಗುತ್ತೆ. ಜೀವದಿಂದ ಜೀವ, ಲೈಫ್ ಕಮ್ಸ್ ಫ್ರಮ್ ಲೈಫ್. ಈಗ ಮೂಲ ಇದು ಏನಂದ್ರೆ ತಪ್ಪು ಏನಂದ್ರೆ ಗ್ರಹಿಕೆ ಏನಂದ್ರೆ ಈ ರಾಸಾಯನ ಪದಾರ್ಥಗಳು ಬರ್ತಾ ಇರೋದು, ಕೆಮಿಕಲ್ಸ್ ಬರ್ತಾ ಇರೋದು ಜೀವದಿಂದ, ಅದು ಕರೆಕ್ಟ್. ಅದು ಆದ್ರೆ ಈಗ ನಾವು ಅನ್ಕೊಳ್ತಾ ಇರೋದು ಈ ರಾಸಾಯನಿಕ ಪದಾರ್ಥಗಳು ಜೀವವನ್ನು ಸೃಷ್ಟಿ ಮಾಡತ್ತೆ. ಇಲ್ಲ, ಅದು ಯಾವತ್ತೂ ಆಗಿಲ್ಲ, ಅದು ಯಾವತ್ತು ಮುಂದೇನು ಆಗೋದಿಲ್ಲ. ಸೊ ಅದು ಹಾಗೆ ಶ್ರೀಲ ಪ್ರಭುಪಾದರು ಇದು ಮತ್ತೆ ಮತ್ತೆ ನಮ್ಗೆ ಇದನ್ನ ನೆನಪು ಮಾಡ್ತಾ ಇರೋದು. ಸೊ ಇಲ್ಲಿ ಭಗವಂತನು ಆ ಭೌತಿಕ ಜಗತ್ತು ಸೃಷ್ಟಿ ಮಾಡ್ಬೇಕು ಅಂತ ಅವನು ಇಚ್ಛೆ ಇಟ್ಕೊಂಡು ಅವನು ಈಗೆಲ್ಲ ಪಂಚಮಹಾಭೂತಗಳು, ಈ ಷೋಡಶ 16 ರೀತಿಯ ಇದನ್ನು ಸೃಷ್ಟಿ ಮಾಡೋದು, ನಂತರ ಸೃಷ್ಟಿ ಆಗೋದು. ಸೊ ಇದು 16 ವಸ್ತುಗಳು ಅದರ ಸಂಯೋಜನೆಯಿಂದ ಮತ್ತೆ ಜೀವ ಸೃಷ್ಟಿ ಆಗೋದು, ಇದೆಲ್ಲ ಅದಿಲ್ಲ. ಸೊ ನಂತರ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು, ಇವರು ತಮ್ಮ ಮಾತುಗಳು ಮಾತ್ರ ಅಷ್ಟು ಸೊಗಸಾಗಿ ಅವ್ರು ಹೇಳ್ಬೇಕು, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು ಅಂತ ಅಷ್ಟೇ ಅಲ್ಲ, ಅವರ ಶ್ರೋತ ಯಾರು ಕೇಳ್ತಾ ಇದ್ದಾರೆ ಅವರನ್ನು, ಅವರು ಕೂಡ ಸಹಾಯ ಆಗ್ಬೇಕು ಅಂತ ಇಲ್ಲಿ ಅವರು ಭಗವಂತನಲ್ಲಿ ಅವರು ಕೋರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದುದರಿಂದ ಎಲ್ಲ ಲೌಕಿಕ ಅಭಿವ್ಯಕ್ತಿಗಳ ಹಿಂದಿರುವ ಸುಂದರ ಏರ್ಪಾಡು ಭಗವಂತನ ಶಕ್ತಿಯಿಂದ ಸಾಧ್ಯವಾಗಿದೆ. ಜೀವಿಯು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಭಗವಂತನು ಪ್ರಾರ್ಥಿಸಬಹುದಷ್ಟೇ. ಭಗವಂತನು ಶುಕಮನಿಗಳಿಗಿಂತ ವಿಭಿನ್ನವಾದ ಪರಮಚೇತನನಾಗಿರುವುದರಿಂದ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಭಗವಂತನು ಜೀವಿಗೆ ಲೌಕಿಕ ಸೃಷ್ಟಿಯನ್ನು ಅನುಭೋಗಿಸಲು ಸಹಾಯ ಮಾಡುತ್ತಾನೆ, ಆದರೆ ತಾನು ಅಂತಹ ಮಿಥ್ಯಾಭೋಗಗಳಿಂದ ದೂರವಿರುತ್ತಾನೆ. ಸತ್ಯವನ್ನು ಪ್ರತಿಪಾದಿಸುವುದರಲ್ಲಿ ವೈಯಕ್ತಿಕವಾಗಿ ಸಹಾಯ ಮಾಡುವುದಕ್ಕಷ್ಟೇ ಅಲ್ಲ, ತಾನು ಉಪದೇಶದ ಇತರರಿಗೂ ನೆರವಾಗುವುದಕ್ಕಾಗಿ ಶುಕಮುನಿಗಳು ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾರೆ. ಮತ್ತೆ ಇವತ್ತು ಈ ದಿನ ಒಬ್ಬ ದೊಡ್ಡ ಆಚಾರ್ಯರು ಶ್ರೀಲ ಭಕ್ತಿ ವಿನೋದ ಠಾಕೂರರು, ಸೊ ಅವರ ಒಂದು ಹುಟ್ಟು ದಿನ ಇವತ್ತು. ಸೊ ಭಕ್ತಿ ವಿನೋದ್ ಠಾಕೂರರು ಅಂದ್ರೆ ಅವರು ನಮ್ಮ ಗುರು ಪರಂಪರೆಯಲ್ಲಿ ಶ್ರೀಲ ಪ್ರಭುಪಾದರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರ ತಂದೆ ಕೂಡ ಆಗ್ತಾರೆ. ಹಾಗೆಯೇ ಅವರ ನೇರವಾಗಿ ಅವ್ರ ಗುರು ಆಗೋದಿಲ್ಲ, ಅವರ ಗುರು ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜರು ಅವರ ಗುರು. ಸೊ ಅಂದ್ರೆ ಮಧ್ಯ ಒಂದು ಜನರೇಷನ್ ಸೊ ಅಂತ ಬರುತ್ತೆ, ಮಧ್ಯ ಇನ್ನೊಬ್ಬರು ಗುರು ಬರ್ತಾರೆ. ಸೊ ಅವರು ಭಕ್ತಿ ವಿನೋದ್ ಠಾಕೂರ. ಸೊ ಭಕ್ತಿ ವಿನೋದ್ ಠಾಕೂರರು
ಅವರ ಚಿತ್ರ ನೋಡೋಣ ಒಂದು ನಿಮಿಷ. ಓಕೆ, ಇದೆಲ್ಲರೂ ಕಾಣುತ್ತೆ ಅನ್ಕೊಳ್ತೀನಿ. ಎಸ್. ಸೊ ಇವರು ಆಚಾರ್ಯರು, ಇವರು ಹುಟ್ಟಿದ್ದು 1838. ಸೊ 1838 ಅಂದ್ರೆ ಈಗ ಆಲ್ಮೋಸ್ಟ್ 184 ವರ್ಷಗಳ ಹಿಂದೆ ಸೊ ಅವ್ರು ಹುಟ್ಟಿದ್ದು. ನಂತರ ಅವರ ಇವತ್ತು ಆಕ್ಚುಲಿ ಅವ್ರದ್ದು ತಿರೋಭಾವ ದಿವಸ. ತಿರೋಭಾವ ಅಂದ್ರೆ 1914 ಅಂದ್ರೆ ಇವತ್ತಿಗೆ 108 ವರ್ಷಗಳು. 108 ವರ್ಷಗಳು ಕಳೆದಿದೆ. 180 years. ಸೊ ಇವರು ಆಕ್ಚುಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಬಂದದ್ದು 15ನೇ ಶತಮಾನ 1486. ಸೊ ಅದರ ನಂತರ 352 ವರ್ಷ ನಂತರ ಇವರು ಎಷ್ಟು ಒಂದು ರೀತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು, ಶ್ರೀ ಚೈತನ್ಯ ಮಹಾಪ್ರಭು ಅಂದ್ರೆ ಶ್ರೀಕೃಷ್ಣನೇ. ಸೊ ಶ್ರೀಕೃಷ್ಣನು ಬಂದು ಕಲಿಯುಗದಲ್ಲಿ ಯುಗಧರ್ಮವಾದ ಹರೇ ಕೃಷ್ಣ ಮಹಾಮಂತ್ರವನ್ನು ಅನುಗ್ರಹಿಸಿದ್ದು. ಆದರೆ ಎಷ್ಟು ಒಂದು ಬದಲಾವಣೆಗಳಾಗುತ್ತೆ ಸಮಯದಲ್ಲಿ, ಮತ್ತೆ ಭಗವಂತನ ಒಂದು ಇಚ್ಛೆಯನ್ನು ಕೂಡ ಇರುತ್ತೆ. ಸೊ ಹೀಗೆ ಅವರು ಪ್ರಚಾರ ಮಾಡಿದ ಚೈತನ್ಯ ಮಹಾಪ್ರಭು ಮುಖ್ಯವಾಗಿ ಮೊದಲಿಗೆ ಬಂಗಾಲ್ನಲ್ಲಿ ಅವರು ಮಾಯಾಪುರ, ನಂತರ ಜಗನ್ನಾಥ್ಪುರಿ ಅಲ್ಲಿ ಬಂದು ನೆಲೆಸಿದರು. ನಂತರ ಅವರು ದಕ್ಷಿಣ ಭಾರತಕ್ಕೆ ಬಂದಾಗ ಆಗ್ಬೋದು ಅಲ್ಲೂ ಕೂಡ ಪ್ರಚಾರ ಮಾಡಿದ್ರು. ನಂತರ ಉತ್ತರ ಭಾರತ ಬೃಂದಾವನಕ್ಕೆ ಪ್ರಚಾರ ಮಾಡಿದ್ರು. ಆದ್ರೆ ಕಾಲ ಸಮಯದಲ್ಲಿ ಎಷ್ಟೊಂದು ಅವರ ಒಂದು ಶಿಕ್ಷಣಗಳೇ ಅವರ ಇದು ಎಷ್ಟು ಇದಾಗಿತ್ತು. ಇನ್ನೊಂದು ರೀತಿಯಲ್ಲಿ ಜನರು ಇದನ್ನ ಇದು ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಏನು ಮೂಲ ತತ್ವ ವೈದಿಕ ಇದು ಗ್ರಂಥದ ಇದು ಜೀವನದ ಲಕ್ಷ್ಯ ಇದು. ನಾವು ಚೈತನ್ಯ ಮಹಾಪ್ರಭು ಬಂದದ್ದು ಈ ಇದು ಅನುಯಾಯಿಗಳಲ್ಲೇ ಎಷ್ಟೋ ಒಂದು ಬೇರೆ ರೀತಿಯ ಒಂದು ಭಾವುಕರಾಗಿ ಒಂದಿದಾಯ್ತು. ಯಾಕಂದ್ರೆ ಚೈತನ್ಯ ಮಹಾಪ್ರಭು ತುಂಬಾ ಸರಳವಾದ ಮಾರ್ಗ ಹರಿನಾಮ ಸಂಕೀರ್ತನೆ ಕೊಟ್ರು. ಆದ್ರೆ ಆ ಸಿದ್ಧಾಂತವಿದೆ, ವೇದಾಂತ ಭಾಗವತ ಇದು ಸಿದ್ಧಾಂತವಿದೆ. ಆದ್ರೆ ಒಮ್ಮೊಮ್ಮೆ ಏನಾಗುತ್ತೆ, ಕಾಲ ಸಮಯದಲ್ಲಿ ಅನುಯಾಯಿಗಳು ಆ ಸಿದ್ಧಾಂತ ತತ್ವಗಳನ್ನು ತಗೊಳ್ಳದೆ ಅವ್ರು ಕೇವಲ ಭಾವುಕರಾಗಿ ಇರೋದು ಸನ್ನಿವೇಶ ಬರ್ಬೋದು. ಸೊ ಹಾಗೆ ಆಗಿರೋ ಸಮಯ. ಸೊ ಹಾಗೆ ಹೇಳ್ತಾರೆ, ಆಗ ಇವರು ಭಕ್ತಿ ವಿನೋದ್ ಠಾಕೂರ್ ಒಂದು ಮತ್ತೆ ಸ್ಥಾಪನೆ ಮಾಡಿ ಪುನಃ ಸ್ಥಾಪನೆ ಮಾಡಿದ್ರು. ಸೊ ಇವರು ಮತ್ತೆ ಈ ಚೈತನ್ಯ ಮಹಾಪ್ರಭು ಈ ಪ್ರಚಾರವನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದು ಅಂತಾನೆ ಹೇಳ್ಬೋದು. ಮತ್ತೆ ಅದಕ್ಕೆ ಇನ್ನೊಂದು ಜನ್ಮ ಕೊಟ್ಟಾಗೆ ಅಂತಾನೆ ಹೇಳ್ಬೋದು. ರಿವೈವಲ್ ಅದು 350 ವರ್ಷಗಳಲ್ಲಿ ಅಷ್ಟೊಂದು ಕೆಳಗೆ ಬಂದಿತ್ತು ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ನಂತರ ಗೋಸ್ವಾಮಿಗಳ ನಂತರ ನರೋತ್ತಮ ದಾಸ್ ಠಾಕೂರರು, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರೆಲ್ಲ ಪ್ರಚಾರ ಮಾಡಿದ್ರು. ಅದ ನಂತರ ಸಮಯದಲ್ಲಿ ಒಂದು 100 ವರ್ಷಗಳ ಕಾಲ ಹೇಳ್ಬೋದಾಗ ತುಂಬಾ ಒಂದು ಅಂಧಕಾರದ ಸಮಯ ಆ ರೀತಿ. ಸೊ ಮತ್ತೆ ಭಗವಂತನು ಇವರ ಮೂಲಕ ಮತ್ತೆ ಇದನ್ನು ಪ್ರಚಾರ ಮಾಡಿಸಿದ್ದು. ಸೊ ಇವರು ವಿಶೇಷವಾಗಿ ಇದನ್ನು ಆ ಗ್ರಂಥಗಳು ಏನು ಚೈತನ್ಯ ಮಹಾಪ್ರಭು ಶಿಕ್ಷಣಗಳು ಏನಿವೆ ಆ ಮೂಲ ಗ್ರಂಥಗಳು ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಅದಕ್ಕೆ ಇದು ಕೊಟ್ಟದ್ದವರು, ಅಂದ್ರೆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಟ್ಟದ್ದು. ಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದ್ರು ಅಂತ ಹೇಳ್ತಾರೆ. ಇವರು ಮಾಡಿದ ನೆಕ್ಸ್ಟ್ ಇದಾಗಿ ಇವರ ಮಗನಾದ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಭಾರತಾದ್ಯಂತ ಪ್ರಚಾರ ಮಾಡಿದ್ದು. 64 ಮಠಗಳನ್ನ ಸ್ಥಾಪನೆ ಮಾಡಿ, ಗೌಡಿಯ ಮಠ. ಸೊ ನಂತರ ಶಿಲ ಪ್ರಭುಪಾದರು
ಅವರು ವಿಶ್ವಾದ್ಯಂತ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯ್ತದೆ. ಸೊ ಅದಕ್ಕೆ ಮೂಲ ಕಾರಣ ಶಿಲ ಪ್ರಭುಪಾದರು ಪ್ರಚಾರ ಮಾಡಲಿಕ್ಕೆ ಅದನ್ನು ಸ್ಥಾಪನೆ ಮಾಡಿದ್ದು ಇವರೇ, ಭಕ್ತಿ ವಿನೋದ್ ಠಾಕೂರ್ ಅವರು. ಶಿಲ ಪ್ರಭುಪಾದರಿಗಿಂತ ಒಂದು 80 ವರ್ಷ, 60-80 ವರ್ಷ ಹಿಂದೆ ಇವರು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬೋದು. ಶಿಲ ಪ್ರಭುಪಾದರು ಸ್ಟಾರ್ಟ್ ನಮಗೆ 1965 ಅವಾಗಿಂದ ಕೊಟ್ಟದ್ದು. ಇವರು ಅದರ ಹಿಂದೆ ಒಂದು 100 ವರ್ಷಗಳ ಹಿಂದೆ 100 years ಅಂತ ಹೇಳ್ಬೋದು, ಯಾಕಂದ್ರೆ ಇವರು ಅವಾಗಿಂದಾನೇ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇವರ ಬಗ್ಗೆ ಕೆಲವು ನೆನಪು ನಾವು ಮಾಡ್ಕೊಳ್ಬೋದು. ಹೇಳ್ತಾರೆ ಇವರು ಸಾಧಾರಣವಾಗಿ ನಾವು ಕೇಳೋದು ಆಚಾರ್ಯರು ಸನ್ಯಾಸಿಗಳಾಗಿರ್ತಾರೆ. ಇವರು ಸನ್ಯಾಸ ಸ್ವೀಕಾರ ಮಾಡಿದ್ರು ನಂತರ ಬಾಬಾಜಿ ಆಗಿ. ಆದರೆ ಮೊದಲಿಗೆ ಅವರು ಕಾರ್ಯನಿರ್ವಹಿಸಿದ್ದು ಗೃಹಸ್ಥರಾಗಿ ಅವರು ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ತುಂಬಾ ಒಂದು ದೊಡ್ಡ ಹುದ್ದೆಯಲ್ಲಿದ್ದದ್ದು ಇವರು. ಒಂದು ನ್ಯಾಯಾಧೀಶರಾಗಿ, ಒಂದು ಡಿಸ್ಟ್ರಿಕ್ಟ್ ಕಮಿಷನರ್, ಮ್ಯಾಜಿಸ್ಟ್ರೇಟ್, ಸೊ ಆ ಹುದ್ದೆಯಲ್ಲಿದ್ದರು. ಸೊ ಹೇಳ್ತಾರೆ ಆ ಹುದ್ದೆ ಬ್ರಿಟಿಷ್ ಕಾಲದಲ್ಲಿ ಭಾರತೀಯರಿಗೆ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಸೊ ಇವರ ಸಮಯದಲ್ಲಿ ಇಬ್ಬರೇ ಭಾರತೀಯರಂತೆ ಆ ಹುದ್ದೆಯಲ್ಲಿದ್ದಾರೆ, ಬೇರೆಯವರೆಲ್ಲ ಬ್ರಿಟಿಷರೇ. ಯಾಕಂದ್ರೆ ಅವ್ರ ಭಾರತದಾದ್ಯಂತ ಅವರು ಬ್ರಿಟಿಷರ ಆಳ್ವಿಕೆ ಇತ್ತು. ಸೊ ಅಲ್ಲಿ ಎಲ್ಲ ಕಡೆ ಅವರ ಒಂದು ನೇಮಕವಾದ ಅವರ ಬ್ರಿಟಿಷ್ ಇವರೇ ಅಧಿಕಾರಿಗಳೇ ಇರ್ತಾರೆ. ಸೊ ಇವರ ಹುದ್ದೆಯಲ್ಲಿ ಆ ಒಂದು ನ್ಯಾಯಾಧೀಶರ ಹುದ್ದೆಯಲ್ಲಿ ಅಡ್ಮಿನಿಸ್ಟ್ರೇಟ್ ಕಾಲ ಇವರ ಸಮಯದಲ್ಲಿ ಇವರು ಮತ್ತು ಇನ್ನೊಬ್ಬರು ಯಾರು ಭಾರತೀಯರು. ಅದು ಬಿಟ್ರೆ ಎಲ್ಲರೂ ಕೂಡ ಅವರ ಇವರೇ. ಅಂದ್ರೆ ಇವರ ಒಂದು ಇದು ನಾವು ನೋಡ್ಬೋದು, ಭೌತಿಕವಾಗಿ ಇವರ ಒಂದು ಅಚೀವ್ಮೆಂಟ್ ನೋಡ್ಬೋದು ಅಲ್ಲಿ. ಸೊ ನಂತರ ಇವರು ಬೇಕಾಗಿತ್ತು ಅವರಿಗೆ ಅಂದ್ರೆ ಹೇಳ್ತಾರೆ ಇವರೇ ರಾಜೀನಾಮೆ ಕೊಟ್ಟು ಬಿಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವರು ಬೇಕು, ಇವರಿಂದ ಅವ್ರಿಗೆ ಒಂದು ಲಾಭ ಇದೆ ಅವ್ರ ಸರ್ಕಾರಕ್ಕೆ ಅಂತ ಇವ್ರನ್ನ ಇರಿಸ್ಕೊಂಡ್ರು. ಮತ್ತೆ ಇವರು ಕೇಳಿದಾಗೆ ಇವರಿಗೆ ವರ್ಗಾವಣೆ, ಟ್ರಾನ್ಸ್ಫರ್ಸ್ ಕೂಡ ಕೊಟ್ಟರು. ಯಾಕಂದ್ರೆ ಇವರು ಮೊದಲಿಗೆ ಒರಿಸ್ಸಾ ಇದರಲ್ಲಿ ಪ್ರಾಂತ್ಯದ ಇದಕ್ಕೆ ಕಾರ್ಯನಿರ್ವಹಣೆ ಮಾಡಿದ್ರು. ಅಲ್ಲೂ ವಿಶೇಷವಾಗಿ ಜಗನ್ನಾಥ್ ಪುರಿ ಅಲ್ಲೂ ಕೂಡ ಕಾಲ ಸಮಯದಲ್ಲಿ ಅದರ ಒಂದು ವ್ಯವಸ್ಥೆ, ಪೂಜಾ ನಿಯಮಗಳು ತುಂಬಾ ಒಂದು ಕ್ಷೀಣಿ ಹೋಗಿದ ಕಾರಣ ಇವರು ಅದನ್ನು ಕೂಡ ತಿದ್ದುಪಡಿ ಮಾಡಿದ್ರು ಜಗನ್ನಾಥ್ ಪುರಿಯಲ್ಲಿ. ಸೊ ಅಲ್ಲಿ ಒಂದು ಸನ್ನಿವೇಶ ಹೇಳ್ತಾರೆ, ಆ ಸಮಯದಲ್ಲಿ ಅಲ್ಲಿ ಈಗಲೂ ಕೂಡ ಇದ್ದಾರೆ, ಅವರಿಗೆ ಒಂದು ಹೆಸರಿಗಿದ್ದಾರೆ ಈಗ ಅಷ್ಟೇ. ಆದ್ರೆ ಮೊದಲಿಗೆ ಅದೊಂದು ಕಾರ್ಯನಿರ್ವಹಣೆ ಮಾಡ್ತಾ ಆ ರಾಜರು ಇರ್ತಾ ಇದ್ರು, ಜಗನ್ನಾಥ್ ಪುರಿ ರಾಜರು. ಸೊ ಅವರೇ ಅದು ದೇವಸ್ಥಾನದ ಒಂದು ಇದನ್ನು ನೋಡ್ಕೊಳ್ತಾ ಇದ್ದು, ಅದರ ಇದೆಲ್ಲ ಏನದಕ್ಕೆ ವ್ಯವಸ್ಥೆ ಮಾಡ್ತಾ ಮಾಡ್ತಾ ಇದ್ರು. ಸೊ ಇವರ ಸಮಯದಲ್ಲಿ ಇವರು ಅಲ್ಲಿಗೆ ಬಂದಾಗ ಆ ರಾಜ ಎಷ್ಟೋ ಆ ಸಮಯಕ್ಕೆ ಎಷ್ಟೋ 1 ಲಕ್ಷ ರೂಪಾಯಿಗಳೆಷ್ಟೋ ಆ ಸಮಯಕ್ಕೆ 100-150 ವರ್ಷಗಳ ಹಿಂದೆ ಇದು ಅವರು ಒಂದು ಮಿಸ್ಅಪ್ರಾಪ್ರಿಯೇಷನ್ ಮಾಡಿರ್ತಾರೆ. ಮಿಸ್ಅಪ್ರಾಪ್ರಿಯೇಷನ್ ಅಂದ್ರೆ ಏನೋ ಆ ದೇವಸ್ಥಾನದ ಫಂಡನ್ನ ಬೇರೆ ಯಾವುದಕ್ಕೂ ಉಪಯೋಗ ಮಾಡಿರ್ತಾರೆ. ಇದು ಮಾಡಬಾರ್ದು. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಇವರವ್ರಿಗೆ ಅವರಿಂದ ರಾಜನಿಂದ ಮತ್ತೆ ಜಗನ್ನಾಥ ಮಂದಿರಕ್ಕೆ ಆ ಹಣವನ್ನು ತರಿಸ್ಬೇಕು. ಅದಕ್ಕೆ ಜಗನ್ನಾಥ ಮಂದಿರದಲ್ಲಿ ಭಗವಂತನಿಗೆ ಭೋಗ ಅರ್ಪಣೆ ಹೆಚ್ಚಿಸ್ತಾರೆ. ಇನ್ನು ವಿಜೃಂಭಣೆಯಾಗಿ ಭಗವಂತನ ನೈವೇದ್ಯ ಸಲ್ಲಿಸ್ಬೇಕು, ಭಗವಂತನ ಶೃಂಗಾರ ಸಲ್ಲಿಸ್ಬೇಕು ಅಂತ ಸ್ವಲ್ಪ ಸಮಯದಲ್ಲೇ ಆ ರಾಜನ ಏನಿರುತ್ತೆ ಅವನ ಹಣ ಎಲ್ಲವೂ ಕೂಡ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ರಾಜನಿಗೆ ತುಂಬಾ ಬೇಸರ ಆಗಿ ಅವನೇನ್ ಮಾಡ್ತಾನಂತೆ, ಅವರ ಸ್ವಲ್ಪ ಪುರೋಹಿತರೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಅವ್ರನ್ನ ಒಂದು ಯಜ್ಞವನ್ನು ಆರಂಭಿಸ್ತಾರಂತೆ. ಆ ಯಜ್ಞದ ಹೆಸರು ಏನೋ ಮರಣ ತಾಂತ್ರಿಕ ಯಜ್ಞ, ತಂತ್ರಗಳು ಅಂತ ಹೇಳ್ತಾರೆ. ಸೊ ತಂತ್ರಶಾಸ್ತ್ರದಲ್ಲಿ ಕೆಲವರಿಗೆ ಹಿಂಸೆ ಕೊಡ್ಲಿಕ್ಕೆ, ಅವರಿಗೆ ಹಾನಿ ಕೊಡ್ಲಿಕ್ಕೆ ಮಾಡ್ಬೋದು. ಸೊ ಆ ರೀತಿಯ ಒಂದು ತಾಮಸಿಕವಾದ ಆಚರಣೆಗಳಿಗೆ. ಸೊ ಈ ರಾಜನು ಇವರ ಒಂದು ಅಂತ್ಯ ಆಗ್ಬೇಕು, ಇವರ ಮರಣ ಆಗ್ಬೇಕು ಅಂತ ಒಂದು ತಿಂಗಳ ಯಜ್ಞವನ್ನು ಆಚರಿಸ್ತಾರೆ. ಸೊ ಕೊನೆಗೆ ಹೇಳ್ತಾರೆ, ಆ 30ನೇ ದಿವಸ ಕೊನೆಗೆ ಆ ಯಜ್ಞವನ್ನು ಆಚರಿಸುವ ಸಮಯದಲ್ಲಿ ಆಹುತಿ ಹಾಕಿದಾಗ ಆ ದಿವಸ ರಾಜನ ಮಗನೇ ಅವನ ಮರಣ ಆಗುತ್ತೆ. ಇವರಿಗೇನಾಗೋದಿಲ್ಲ, ಇವರು ಶುದ್ಧ ಭಕ್ತರು, ಭಗವಂತನಿಂದ ಸಂಪೂರ್ಣ ರಕ್ಷಣೆಯಲ್ಲಿದ್ದಾರೆ. ರಾಖೇ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಖೇಕೆ. ಕೃಷ್ಣನು ಯಾರನ್ನಾದ್ರೂ ರಕ್ಷಣೆ ಮಾಡ್ಬೇಕಂದ್ರೆ ಯಾರು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಕೃಷ್ಣ ಒಬ್ಬರು ಕೊಲ್ಲಬೇಕು ಅಂದ್ರೆ ಯಾರು ಕೂಡ ರಕ್ಷಣೆ ಕೊಡ್ಲಿಕ್ಕೆ ಆಗಲ್ಲ. ಹಾಗೆ ಇವರನ್ನ ಕೊಲ್ಲಬೇಕು ಅಂತ ರಾಜನು ಮಾಡಿದ್ದು ಒಂದು ತಾಂತ್ರಿಕ ಯಜ್ಞ, ತಂತ್ರಗಳ ಯಜ್ಞ. ಆದ್ರೆ ಅದರಲ್ಲಿ ಅವನ ಮಗನೇ ಅಂತ್ಯವಾಯಿತು. ಸೊ ನಂತರ ಇವರು ಒಂದು ಸನ್ನಿವೇಶದಲ್ಲಿ ಯಾರೋ ವ್ಯಕ್ತಿ ನಾನೇ ದೇವ್ರು, ಸೊ ಹೀಗೆ ಯಾವಾಗ್ಲೂ ಹೇಳೋ ಜನರು ಇದ್ದಾರೆ, ನಾನೇ ದೇವ್ರು, ನಾನೇ ಭಗವಂತನ ಅವತಾರ, ನಾನು ಈ ವ್ಯಕ್ತಿ ಆ ವ್ಯಕ್ತಿ, ನಾನು ನಿಮ್ಮನ್ನು ಆಶೀರ್ವದಿಸಲು ಬಂದಿದ್ದೇನೆ, ನನ್ನನ್ನು ಪೂಜೆ ಮಾಡಿ, ನನ್ನ ಪ್ರಾರ್ಥನೆ ಮಾಡಿ, ನಾನು ಹೇಳಿದ ಒಂದು ರೀತಿಯ ಭಜನೆ ಮಾಡಿ. ಸೊ ಎಲ್ಲ ಜನರು ಹೊಸ ಸೃಷ್ಟಿ ಮಾಡ್ತಾರೆ. ಸೊ ಇವರ ಸಮಯದಲ್ಲೂ ಕೂಡ ಯಾರೊಬ್ಬ ವ್ಯಕ್ತಿ ಭಿಷಿಕ ಸೇನ ಅಂತ. ಸೊ ಇವರು ಆಗ ಹೇಳ್ತಾರೆ,
ಅಲ್ಲಿ ಸರ್ಕಾರದಿಂದ ಆದೇಶ ಬರುತ್ತೆ, ನೋಡಿ ಅದೇನದು ತುಂಬಾ ಕಂಪ್ಲೇಂಟ್ಸ್ ಇದೆ ಆ ವ್ಯಕ್ತಿಯ ಬಗ್ಗೆ, ಹೋಗಿ ನೀವು ಇನ್ಕ್ವೈರಿ ಮಾಡಿ. ಸೊ ಹೇಳಿದ್ರೆ ಇವರ ಸಮಯದಲ್ಲಿ ಯಾರು ಕೂಡ ತಯಾರಿಲ್ಲ ಆ ವ್ಯಕ್ತಿಗೆ ಹೋಗಿ ತನಿಖೆ ನಡೆಸಲಿಕ್ಕೆ, ಒಂದು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಯಾರೂ ತಯಾರಿಲ್ಲ. ಸರ್ಕಾರದಿಂದ ಆರ್ಡರ್ ಇದೆ, ಒಂದು ಅರೆಸ್ಟ್ ವ್ಯಾರೆಂಟ್ ಇದೆ, ಆದ್ರೆ ಅದನ್ನ ಮಾಡ್ಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಜನರಿಗೆ ಈ ಪವಾಡ ಪುರುಷ ಅವರಿಗೆ ಏನೋ ಮಾಡಿದ್ರೆ ಇನ್ನು ನಮಗೇನೋ ಆಗುತ್ತೆ, ನಮ್ಮ ಕುಟುಂಬಕ್ಕೇನೋ ಆಗುತ್ತೆ, ಈ ತರ ಭಯ. ಸೊ ಇವರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಇವರು ಪ್ಲೇನ್ ಕ್ಲೋತ್ಸ್ ಅಲ್ಲಿ ಹೋಗ್ತಾರೆ. ಇವರು ನ್ಯಾಯಾಧೀಶರಿಂದ ಅವ್ರಿಗೆ ಒಂದು ಡ್ರೆಸ್ ಇರುತ್ತೆ, ಕಾನ್ಸ್ಟೇಬಲ್ಸ್ ಎಲ್ಲ ಜೊತೆಗೆ ಹೋದಾಗ ಕಾನ್ಸ್ಟೇಬಲ್ಸ್ ಒಂದು ಡ್ರೆಸ್ ಇರುತ್ತೆ, ಪೊಲೀಸ್. ಸೊ ಅವ್ರು ಆ ಇದ್ರಲ್ಲಿ ಹೋಗೋದಿಲ್ವಂತೆ, ಅವರು ಸಾಧಾರಣ ಒಂದು ಡ್ರೆಸ್ ಅಲ್ಲಿ ಹೋಗ್ತಾರೆ, ಪ್ಲೇನ್. ಆದ್ರೆ ಆ ವ್ಯಕ್ತಿಗೆ ಏನೋ ಸಿದ್ಧಿ ಇದ್ದು ಆ ವ್ಯಕ್ತಿ ಗುರುತಿಸ್ತಾನಂತೆ. ಓ ಕೇದಾರ್ನಾಥ್ ದತ್ತ, ಯಾಕಂದ್ರೆ ಇವರ ಹಿಂದೆ ಹೆಸರು ಕೇದಾರ್ನಾಥ್ ದತ್ತ. ಸೊ ನೀವು ಬಂದಿದ್ದೀರಾ, ನಾನು ನಿಮ್ಮನ್ನು ಭಾರತೀಯ ದೇಶಕ್ಕೆ ರಾಜನಾಗಿ ಮಾಡ್ತೇನೆ, ನೀವು ನನ್ನ ಬಿಟ್ಬಿಡಿ, ನನ್ನ ಇದಕ್ಕೆ ಬರಬೇಡಿ, ನೀವು ನನ್ನ ತಂಟೆಗೆ ಬರಬೇಡಿ. ಸೊ ಭಕ್ತಿವಿನೋದ್ ಠಾಕೂರರು ಪರವಾಗಿಲ್ಲ, ಈ ವ್ಯಕ್ತಿಗೆ ನಾನು ಯಾರು ಅಂತ ನಾನು ಪರಿಚಯ ಹೇಗೆ ಈ ವ್ಯಕ್ತಿಗೆ ಗೊತ್ತು, ಏನೋ ಸಿದ್ಧಿ ಇದೆ, ಸಿದ್ಧ ಪುರುಷ. ಸೊ ನಾನು ಯಾರು, ನನ್ನ ವ್ಯಕ್ತಿತ್ವ ಬಗ್ಗೆ ಗೊತ್ತು ಈ ವ್ಯಕ್ತಿಗೆ. ಆಯ್ತು, ಆಗ್ಲಿ, ನೀವು ಇಷ್ಟು ದೊಡ್ಡ ಮಹನೀಯರು, ಮಹಾತ್ಮರು, ನೀವು ಯಾಕೆ ಜಗನ್ನಾಥಪುರಿಗೆ ಬರಬಾರ್ದು? ನೀವಿಲ್ಲೋ ಒಂದು ಚಿಕ್ಕ ಯಾವುದೋ ಒಂದು ಎಲ್ಲೋ ಹಳ್ಳಿಯಲ್ಲೋ ಇದ್ದೀರಾ, ಅಲ್ಲಿ ತುಂಬಾ ದೊಡ್ಡ 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 ಭಕ್ತರಿದ್ದಾರೆ, ಸಾಧು ಪುರುಷರಿದ್ದಾರೆ, ಮತ್ತು ಭಗವಂತನೇ ಇದ್ದಾನೆ ಸಾಕ್ಷಾತ್ ಜಗನ್ನಾಥನ. ಸೊ ಅಲ್ಲಿ ಬಂದು ನೆಲೆಸಿ ಆ ತೀರ್ಥಕ್ಷೇತ್ರದಲ್ಲಿ ಯಾಕೆ ನೀವು ನಿಮ್ಮ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಬಾರದು? ಸೊ ಆ ವ್ಯಕ್ತಿ ಹೇಳೋದು, ಇಲ್ಲ, ನಾನಾ ಜಗನ್ನಾಥ, ಆ ಜಗನ್ನಾಥ ಅದು ಒಂದು ಕಟ್ಟಿಗೆ, ಅದು ಜಗನ್ನಾಥ ಮೂರ್ತಿ ಕಟ್ಟಿಗೆಯಿಂದ ಮಾಡಿರೋದು. ಭಗವಂತನ ದಾರು ಬ್ರಹ್ಮ ಅಂತ ಕರೀತಾರೆ. ದಾರು ಅಂದ್ರೆ ಕಟ್ಟಿಗೆಯಿಂದ, ಆದ್ರೆ ಭಗವಂತನು ಕಟ್ಟಿಗೆ ಅಲ್ಲ, ಭಗವಂತನು ಒಂದು ಶಿಲೆ ಅಲ್ಲ, ಅವನು ಸಾಕ್ಷಾತ್ ಭಗವಂತನೇ. ಭಗವಂತನು ತನ್ನ ಶಕ್ತಿಯಲ್ಲಿ ಅವನು ಅವತರಿಸಿ ಬರೋದು, ಅದು ಅರ್ಚಾವತಾರ ಅಂತ ನಾವು ಹೇಳೋದು. ಭಗವಂತನು ಹೇಗೆ ಹಾಗೆ ಅವನ ಮೂರ್ತಿನೂ ಕೂಡ ಅಷ್ಟೇ ಸಮ, ಅದರಿಂದ ವ್ಯತ್ಯಾಸ ಇಲ್ಲ. ಅದು ಭಗವಂತನ ಅವತಾರವೇ ಅರ್ಚಾವತಾರ. ಸೊ ಹೀಗೆ ಅವರು ಭಗವಂತನಿಗೆ ನಿಂದನೆ ಮಾಡೋದು, ಮತ್ತೆ ನಾನೇ ಭಗವಂತ, ನಾನೇ ಈಗ ಅವತರಿಸಿ ಬಂದಿರೋದು, ನಾನೇ ಕಲಿಯುಗದ ಅವತಾರ. ಸೊ ಆಗ ಇವರು ತಕ್ಷಣ ಅವರನ್ನು ಅರೆಸ್ಟ್ ಮಾಡಿ ಬಂಧಿಸಿ ಇವ್ರನ್ನ ಅಂತ ಅವರ ಕಾನ್ಸ್ಟೇಬಲ್ಸ್, ಅವರ ಜೊತೆಗಿದ್ದ ಕಾನ್ಸ್ಟೇಬಲ್ಸ್ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಹೇಳ್ತಾರೆ 18 ದಿವಸದ ಟ್ರಯಲ್ ನಡೆಯುತ್ತೆ ನ್ಯಾಯಾಲಯದಲ್ಲಿ ಇವರೇ ಕೂತು, ಇವರೇ ನ್ಯಾಯಾಧೀಶರು ತನಿಖೆ, ಅದರ ಯಾರ್ಯಾರು ಎಷ್ಟೆಷ್ಟು ಹೇಳ್ತಾ ಇದ್ದಾರೆ ಇವ್ರ ಬಗ್ಗೆ ಮತ್ತೆಲ್ಲ ಮಾಹಿತಿಗಳೆಲ್ಲ ಸೇರಿಸಿ, ಮತ್ತೆ ಆ ವ್ಯಕ್ತಿ ಕೂಡ ಡಿಫೆಂಡ್ ಮಾಡ್ಕೊಳ್ಬಹುದು. ಸೊ 1 ದಿವಸ, 2 ದಿವಸ, 3 ದಿವಸ, 6ನೇ 7ನೇ ದಿವಸಕ್ಕೆ ಇವರು ಭಕ್ತಿವಿನೋದ್ ಠಾಕೂರರ ಮನೆಯಲ್ಲಿ, ಅವರ ಕುಟುಂಬದಲ್ಲೇ ಅವ್ರ ಮಕ್ಕಳಿಗೆ ಮಗಳಿರ್ತಾರೆ, ಅವ್ರಿಗೆ ತುಂಬಾ ಅತಿಯಾದ ಜ್ವರ, 104, 105 ಆ ತರ ಟೆಂಪರೇಚರ್, ತುಂಬಾ ಜ್ವರ ಬಂದು ತುಂಬಾ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಡೆತ್ ಕೂಡ ಆಗ್ಬೋದು, ಮರಣ ಕೂಡ ಆಗ್ಬೋದು. ಸೊ ಆ ರೀತಿಯಲ್ಲಿ ಇರುತ್ತೆ. ಸೊ ಭಕ್ತಿವಿನೋದ್ ಠಾಕೂರರು ಹೇಳ್ತಾರೆ, ಆಗ್ಬೋದು, ನಮ್ಮ ಕುಟುಂಬದವರೆಲ್ಲ ನಾವು ಸತ್ರು ಪರವಾಗಿಲ್ಲ, ಈ ತರ ತಪ್ಪು ರೀತಿಯಲ್ಲಿ ಜನರಿಗೆ ಮೋಸ ಮಾಡ್ತಿರೋ ವ್ಯಕ್ತಿಗೆ ಅವ್ರಿಗೆ ಶಿಕ್ಷೆ ಮಾಡ್ಬೇಕು. ಸೊ ಹಾಗೆ ಅವ್ರು ಬಿಡ್ಲಿಲ್ಲ. ಸೊ ನಂತರ ಹಾಗೆ ಟ್ರಯಲ್ ಮುಂದುವರಿಯುತ್ತೆ. ಕೊನೆಗೆ ಇವರಿಗೂ ಕೂಡ ಅಷ್ಟು ಅತಿಯಾದ ಜ್ವರ, ಹೈ ಫೀವರ್. ಸೊ ಇವರು ಆಗ್ಲೂ ಕೂಡ ಇವರು ತೊಂದರೆ ಇಲ್ಲ, ಆ ಒಂದು ಜ್ವರದಲ್ಲೇ ಇವರು ಹೋಗಿ ನ್ಯಾಯಾಲಯದಲ್ಲಿ ಕೂತ್ಕೊಂಡು ತೀರ್ಪು ಕೊಡ್ತಾರಂತೆ. ತೀರ್ಪು ಕೊಟ್ಟಾಗ ಅವ್ರಿಗೆ 18 ತಿಂಗಳ ಒಂದು ಕಾರಾಗೃಹ ವಾಸ, 18 ತಿಂಗಳು ಅವರು ಇದಾಗ್ತಾರೆ. ಸೊ ಇದು ಕೊಟ್ಟ ಮೇಲೆ ಇವರು ಅವರ ಯಾರ ವ್ಯಕ್ತಿ ಇರ್ತಾನೆ ಯೋಗಿ, ಸೊ ಅವರಿಗೆ ಆ ಒಂದು ಅವರ ಇದರಲ್ಲಿ ಗಡ್ಡ ಎಷ್ಟು ದೊಡ್ಡದಿರುತ್ತೆ ಅಂದ್ರೆ ಹೇಳ್ತಾರೆ, ಅದು ನೆಲಕ್ಕೆ ಟಚ್ ಆಗ್ತಾ ಇರುತ್ತೆ, ಅದರಲ್ಲಿ ಅವರ ಎಲ್ಲ ಯೋಗಶಕ್ತಿ ಇರುತ್ತೆ ಅಂತ. ಸೊ ಅದನ್ನ ಕತ್ತರಿಸ್ಲಿಕ್ಕೆ ಹೇಳ್ತಾರೆ, ಅದನ್ನ ಕತ್ತರಿಸಕ್ಕೆ ಅದು ಕೂಡ ಯಾರು ಮುಂದೆ ಬರೋದಿಲ್ಲ, ಮುಂದೆ ಇವರೇ ಬಂದು ಕಟ್ ಮಾಡ್ತಾರೆ. ಸೊ ಹಾಗೆ ಹೇಳ್ತಾರೆ, ಆ ಯೋಗಿಯ ಎಲ್ಲ ಶಕ್ತಿಗಳು ಹೋಗುತ್ತೆ, ಮತ್ತೆ ಆ ಯೋಗಿ ಒಂದು 6 ತಿಂಗಳಲ್ಲೇ ಅವರು ಆ ಕಾರಾಗೃಹದಲ್ಲಿ ಅವರು ವಿಷವನ್ನು ತೆಗೆದುಕೊಂಡು ಸಾಯ್ತಾರೆ. ಸೊ ಈ ರೀತಿ ಅವರು ಅಧಿಕಾರದಲ್ಲಿ ಅಷ್ಟು ಶಿಸ್ತಿನಿಂದ ಅಷ್ಟು ಇದು ಮಾಡಿದ್ದವರು. ಈಗ ಇಲ್ಲ, ಈಗ ಗವರ್ಮೆಂಟ್ ಸರ್ಕಾರವೇ ಹೋಗ್ತಾರೆ, ಯಾರಾದ್ರೂ ಆತರ ಹೇಳಿದ್ರೆ ಅವರೇ ಸರ್ಕಾರದ ಅಧ್ಯಕ್ಷರು, ಪ್ರಧಾನಿಗಳೇ ಹೋಗಿ ಅಂತ ವ್ಯಕ್ತಿಗಳಿಗೆ ಅವರು ಕೂಡ ಆಶೀರ್ವಾದ ತಗೊಳ್ತಾರೆ, ಅವ್ರನ್ನ ದೇವರ ಅವತಾರ ಅಂತ ತಗೊಳ್ತಾರೆ. ಇವತ್ತಿನ ಸರ್ಕಾರ, ಇವತ್ತಿನ ಅಧಿಕಾರಿಗಳು. ಹೀಗೆ ಅಲ್ಲ, ಇದು ಹಿಂದೆ ಆ ರೀತಿಯ ಒಂದು ಇದಿರ್ತಾ ಇತ್ತು, ಮಹಾರಾಜರು ಇರ್ತಾ ಇದ್ರು, ಅವರ ಒಂದು ಕಾರ್ಯನಿರ್ವಹಣೆ ಅಷ್ಟು ಸರಿಯಾಗಿ ನಡೀತಾ ಇತ್ತು. ಸೊ ನೆಕ್ಸ್ಟ್ ಭಕ್ತಿವಿನೋದ್ ಠಾಕೂರರು ಬರೆದ ಗ್ರಂಥಗಳು, 100ಕ್ಕೂ ಹೆಚ್ಚು ಗ್ರಂಥಗಳು, ಮತ್ತೆ ಅವರು
ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ಅವರ ಸಾಂಸಾರಿಕ ಜೀವನ ಗೃಹಸ್ಥ ಜೀವನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಪ್ರಚಾರ ಮಾಡಿ ಹೇಳ್ತಾರೆ ಎಷ್ಟೋ ಕೇಂದ್ರಗಳು. ಅವರು ನಾಮಹಟ್ಟ ಅಂತ ಹೇಳ್ತಾರೆ. ನಾಮಹಟ್ಟ ಅಂದ್ರೆ ಹೇಗೆ ಒಂದು ಮಾರ್ಕೆಟ್ ಅಲ್ಲಿ ನಾವು ಏನೋ ಐಟಮ್ಸ್ ಸೇಲ್ ಮಾಡ್ತೇವೆ, ಪರ್ಚೇಸ್ ಮಾಡ್ತೇವೆ, ಆ ರೀತಿಯಲ್ಲಿ ಭಗವಂತ ನಾಮವನ್ನು ವಿತರಿಸುವ ಕೇಂದ್ರಗಳು ನಾಮಹಟ್ಟ. ಸೊ ಅದನ್ನ ಸ್ಟಾರ್ಟ್ ಮಾಡಿದ್ರು, ಎಷ್ಟೋ ಕೇಂದ್ರಗಳಂತೆ. ನಂತರ ಇವರಿಗೆ ಚೈತನ್ಯ ಮಹಾಪ್ರಭುವಿನ ನಿಜವಾದ ಜನ್ಮಸ್ಥಳ ಕಂಡುಹಿಡಬೇಕು ಅಂತ ಅವರು ಇವರಿಗೆ ಬ್ರಿಟಿಷರಿಗೆ ಅವ್ರು ಕೇಳ್ತಾರೆ, ಸರ್ಕಾರಕ್ಕೆ, ನನಗೆ ಅಲ್ಲಿ ವರ್ಗಾವಣೆ ಮಾಡಿ, ಟ್ರಾನ್ಸ್ಫರ್ ಮಾಡಿ ಅಂತ. ಮೊದಲಿಗೆ ಅವ್ರು ನಿರಾಕರಿಸ್ತಾರೆ. ನಂತರ ಇವರು ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದಾಗ ಅವರು ಆಯ್ತು, ನಿಮಗೆ ವರ್ಗಾವಣೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅಲ್ಲಿ ಒರಿಸ್ಸಾ ಇದರಿಂದ ಬೆಂಗಾಲ್ ನವದ್ವೀಪ ಧಾಮದ ಹತ್ರ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಲ್ಲಿ ಹೋದಾಗ ಇವರು ಅವ್ರು ಹೋಗಿದ ಮುಖ್ಯವಾದ ಕಾರ್ಯ ಚೈತನ್ಯ ಮಹಾಪ್ರಭು ಜನ್ಮಸ್ಥಳವನ್ನು ಕಂಡುಹಿಡಿಯಿತು. ಯಾಕಂದ್ರೆ ಹೇಗೆ ಕೃಷ್ಣನ ಜನ್ಮಸ್ಥಳ 5000 ವರ್ಷಗಳ ಹಿಂದೆ ಕೃಷ್ಣ ಜನ್ಮ ಮಥುರೆಯಲ್ಲಾಗಿದೆ. ನಂತರ ಕೃಷ್ಣ ಎಲ್ಲ ಲೀಲೆಗಳು ನಡೆದಿದ್ದು ಬೃಂದಾವನದಲ್ಲಿ. ಸೊ ಈ ಕೃಷ್ಣ ಬೃಂದಾವನ ಲೀಲೆಗಳು ಪರ್ಟಿಕ್ಯುಲರ್ಲಿ ಅದೆಲ್ಲವೂ ಕೂಡ ಒಂದು ಅವನತಿಯಲ್ಲಿ ಬಂದು ಯಾರಿಗೆ ಏನು ಅಂತ ಗೊತ್ತಿಲ್ಲ, ಎಲ್ಲಿ ಏನು ಕೃಷ್ಣ ಮಾಡಿದ್ದು ಗೊತ್ತಿರಲಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭು 500 ವರ್ಷಗಳ ಹಿಂದೆ ಹೋಗಿ ಅದೆಲ್ಲವನ್ನು ಮುಖ್ಯ ಸ್ಥಳಗಳನ್ನು ಅವರು ಮೊದಲು ಗುರುತಿಸಿದ್ದು. ನಂತರ ಅವರ ಶಿಷ್ಯರಾದ ಗೋಸ್ವಾಮಿಗಳು ಪ್ರತಿಯೊಂದನ್ನು, ಈಗ ಹೋದ್ರೆ ನಾವು ವೃಂದಾವನದಲ್ಲಿ 5000 ದೇವಸ್ಥಾನಗಳಿದೆ, ಎಲ್ಲ ಒಂದೊಂದು ಭಗವಂತನ ಲೀಲೆಯನ್ನು ಸ್ಮರಣೆ ಮಾಡುವ ಒಂದು ಕೇಂದ್ರಗಳಿವೆ. ಸೊ ಅದನ್ನ ಏನು ವ್ರಜಮಂಡಲ್ ಪರಿಕ್ರಮ ಅಂತ ಹೇಳ್ತಾರೆ. ಅದನ್ನ ಭಕ್ತರು ಕಾರ್ತಿಕ ಮಾಸದಲ್ಲಿ 1 ತಿಂಗಳ ಸಮಯ 255 ಕಿಲೋಮೀಟರ್ ಅದು ನಡೀತಾ ಅದೆಲ್ಲ ಕ್ಷೇತ್ರಗಳನ್ನ ಭೇಟಿ ಮಾಡ್ತಾರೆ. ಸೊ ಇದೆಲ್ಲವೂ ಚೈತನ್ಯ ಮಹಾಪ್ರಭು ಶಿಷ್ಯರಾದ ಗೋಸ್ವಾಮಿಗಳ ಕೊಡುಗೆ, ಅವರಿಂದ ಸಿಕ್ಕಿದೆ. ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುದು ಕೂಡ ಅವರ ಸಮಯದ ನಂತರ ಗಂಗಾ ನದಿ ಪ್ರವಾಹ ಚೈತನ್ಯ ಭಗವಂತನ ಇಚ್ಛೆಯಿಂದಾನೆ ಆ ನವದ್ವೀಪ ಸಂಪೂರ್ಣ ಪ್ರವಾಹದಲ್ಲಿ ಇದಾಗಿ ಆ ಅಷ್ಟು ದೊಡ್ಡ ನಗರ, ಈ ದೊಡ್ಡ ನಗರ ಅಂದ್ರೆ ಹೇಳ್ತಾರೆ ಅದು ಒಂದು ಸಮಯದಲ್ಲಿ ಬಂಗಾಳ ಪ್ರಾಂತ್ಯದ ರಾಜಧಾನಿ, ಲಕ್ಷಾಂತರ ಜನ ಅಲ್ಲಿ ವಾಸ ಮಾಡಿದ್ರು. ಆದ್ರೆ ಈ ಪ್ರವಾಹದ ಪ್ರಭಾವದಲ್ಲಿ ಎಲ್ಲರೂ ಕೂಡ ಬಿಟ್ಟು ಹೋಗಿರ್ತಾರೆ. ಸೊ ನಂತರ ಅದು ಮತ್ತೆ ಗಂಗಾ ನದಿ ವಾಪಸ್ ಇದಾದ್ಮೇಲೆ ಆ ಸ್ಥಳ ಎಷ್ಟೆಷ್ಟೋ ಜನ ಇದು ಜನ್ಮಸ್ಥಳ ಅದು ಜನ್ಮಸ್ಥಳ. ಯಾಕಂದ್ರೆ ಯಾರು ಜನ್ಮಸ್ಥಳ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಜನ ಭಕ್ತರು ಬರ್ತಾರೆ, ಮತ್ತೆ ಅದೊಂದು ಬಿಸ್ನೆಸ್, ಒಂದು ವ್ಯಾಪಾರ ಹಾಗೆ ನಡೆಸ್ಕೊಂಡು ಹೋಗ್ತಾರೆ ಜನರು. ಸೊ ಅದನ್ನು ಯಾವುದು ಎಕ್ಸಾಕ್ಟ್ ಯಾವ್ದು ಅಂತ ಕಂಡುಹಿಡಿದಿದ್ದು ಇದು ಇವ್ರಿಗೆ ಸೇರುತ್ತೆ. ಇವರು ಹಿಂದೆ ಆ ಮ್ಯಾಪ್ಸ್ ಎಲ್ಲ ಸ್ಟಡಿ ಮಾಡಿ ನಂತರ ಇವರದೇ ಒಂದು ಅನುಭವದಿಂದ, ಇವರಿಗೆ ಭಗವಂತನ ಕೊಟ್ಟ ಒಂದು ದಿವ್ಯ ಅನುಭವದಿಂದ ಒಂದು ಸ್ಥಳ ಅಂತ ಅವರು ಗುರುತಿಸ್ತಾರೆ. ಮತ್ತೆ ಅವರು ಇನ್ನ ಶೋಧನೆ ನಡೆಸಿ ಕೊನೆಗೆ ಅವರ ಗುರುಗಳು ಜಗನ್ನಾಥ್ ದಾಸ್ ಬಾಬಾಜಿ ಅವರಿಂದ ಅವ್ರ ಕನ್ಫರ್ಮೇಶನ್ ಅವ್ರು ಹೇಳ್ತಾರೆ, ಹೌದು ಇದೇ ಸ್ಥಳ. ಜಗನ್ನಾಥ್ ದಾಸ್ ಬಾಬಾಜಿ ಅವರು ಆ ಸಮಯಕ್ಕೆ 120 ವರ್ಷ ಆಗಿರುತ್ತೆ ಇವರ ಗುರುಗಳು. ಅವರು ಅಲ್ಲಿ ಕರೆದು ತಂದಾಗ ಅವ್ರನ್ನ ಒಂದು ಬುಟ್ಟಿಯಲ್ಲಿ, ತಕ್ಕಡಿ ತರ ಬುಟ್ಟಿ ನಾವು ಹೇಳ್ತೇವೆ, ಶ್ರವಣ ಕುಮಾರ ಅವ್ರ ತಂದೆ ತಾಯಿಯರು ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಒಂದು ಬುಟ್ಟಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಈ ಸ್ಥಳಕ್ಕೆ ಬಂದಿದ್ದೆ ಚೈತನ್ಯ ಮಹಾಪ್ರಭು ಜನ್ಮಸ್ಥಳಕ್ಕೆ ಅವರು ಅಷ್ಟು ಅವರು ಆನಂದದಿಂದ ಅವರು ಹೊರಗೆ ಬಂದು ಅವರು ಕೀರ್ತನೆ ಮಾಡ್ಲಿಕ್ಕೆ ಮತ್ತೆ ಇದೇ ಸ್ಥಳ ಅಂತ ಅವರು ಕನ್ಫರ್ಮ್ ಮಾಡ್ತಾರೆ. ಸೊ ಹಾಗೆ ಅವರು ಶುದ್ಧ ಭಕ್ತರ ಕನ್ಫರ್ಮೇಶನ್ ಇಂದ ಅದೇ ಸ್ಥಳ ಅಂತ ಈಗಲೂ ಕೂಡ ನಾವು ಮಾಯಾಪುರಕ್ಕೆ ಹೋದಾಗ ಆ ಸ್ಥಳ ಅದು ಮುಖ್ಯ ಸ್ಥಳ, ನಮಗೆ ಅಲ್ಲಿ ಒಂದಾನ ಮುಖ್ಯ ಸ್ಥಳ, ಅದು ಕೂಡ ಇವ್ರಿಗೆ ಸೇರುತ್ತೆ ಆ ಒಂದು ಕ್ರೆಡಿಟ್ ಭಕ್ತಿ ವಿನೋದ್ ಠಾಕೂರ್ ಅವರಿಗೆ. ಸೊ ನಂತರ ಭಕ್ತಿ ವಿನೋದ್ ಠಾಕೂರ್ ಅವರು ಅವರ ಆ ಪ್ರಾರ್ಥನೆಯಿಂದ ಅವರ ಮಗುವಾಗಿ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹುಟ್ಟಿದ್ರು. ಸೊ ಇವರು ಗೃಹಸ್ಥ ಜೀವನದಲ್ಲಿದ್ದು ಮತ್ತೆ ಅವರು ಪ್ರಚಾರ ಮಾಡಿದ್ರು. ಆದ್ರೆ ತನ್ನ ಮಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನೈಷ್ಠಿಕ ಬ್ರಹ್ಮಚಾರಿ ಹೇಳ್ತಾರೆ. ಅವರು ಗೃಹಸ್ಥಾಶ್ರಮ ಪ್ರವೇಶ ಮಾಡಲಿಲ್ಲ, ಅವರು ಸಂಪೂರ್ಣ ಜೀವಮಾನದಲ್ಲಿ ಸನ್ಯಾಸಿಯಾಗಿ ಉಳಿದವರು, ಬ್ರಹ್ಮಚಾರಿಯಾಗಿ ಉಳಿದು ಅವರು ಪ್ರಚಾರ ಮಾಡಿದ್ರು. ಆದ್ರೆ ವಿಷಯ ಒಂದೇ, ಭಗವಂತನ ಇದನ್ನು ಪ್ರಚಾರ ಮಾಡೋದು. ಸೊ ಅವರು ಗೃಹಸ್ಥ ಜೀವನದಾದ್ರೂ ಇರ್ಬೋದು, ಇವರು ಸನ್ಯಾಸಿ ಜೀವನದಲ್ಲಾದ್ರೂ ಇರ್ಬೋದು, ಮಾಡಿದ್ದು ಆಚಾರ್ಯರ ಉದ್ದೇಶ ಭಗವಂತನ ಸೇವೆ ಮಾಡೋದು, ಭಗವಂತನ ಪ್ರಚಾರವನ್ನು ಮಾಡೋದು. ಸೊ ಅದನ್ನ ಅವ್ರ ಕಾರ್ಯವನ್ನು ನೆರವೇರಿಸೋದು, ತುಂಬಾ ಸಕ್ಸಸ್ಫುಲ್ ಆಗಿ ನೆರವೇರಿಸಿದ್ರು ಅವರು. ಸೊ ಕೊನೆಗೆ ಹೇಳ್ತಾರೆ, ಇವ್ರಿಗೆ 1910 ಅಷ್ಟು ಸಮಯದಲ್ಲಿ ಇವರು ಒಂದು ಪ್ಯಾರಾಲಿಸಿಸ್ ಆ ರೀತಿಯಲ್ಲಿ ಇವರು ನಟನೆ ಮಾಡಿ ಇವರು ಭಗವಂತನ ಸಮಾಧಿಯಲ್ಲಿ ಸ್ಥಿತಿಯಲ್ಲಿ ಹೋಗಿದ್ರು. ಬಾಬಾಜಿ ಸ್ಥಿತಿಯಲ್ಲಿ ಇವರು ಮಾಡಿದ್ರು. ಎಲ್ಲ ಭೌತಿಕ ಎಲ್ಲ ಅವರ ಇದನ್ನ ರೆಸ್ಪಾನ್ಸಿಬಿಲಿಟೀಸ್ ಬಿಟ್ಟು ಅವರು ಸಂಪೂರ್ಣವಾಗಿ ನಿರಂತರವಾದ ಅಖಂಡ ಭಜನೆ, ಭಗವಂತನ ನಾಮ ಜಪದಲ್ಲಿ ಮಗ್ನರಾಗ್ತಾರೆ ಭಕ್ತಿ ವಿನೋದ್ ಠಾಕೂರ್. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು.